ಸೊ ಇವತ್ತಿನ ಚರ್ಚೆಯಲ್ಲಿ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾಗಿ ರಾಜಕೀಯ ವಿಶ್ಲೇಷಕರಾಗಿ ಜಿತೇಂದ್ರ ಕುಂದೇಶ್ವರ್ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಹಾಗೆಯೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿನಿಂದ ಕೂಡ ಹೋರಾಟದಲ್ಲಿರುವಂತಹ ಸಮಾನ ಹೋರಾಟ ಸಮಿತಿಯ ವಿವೇಕ್ ಶೆಟ್ಟಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹಾಗೆಯೇ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಕಾಂಗ್ರೆಸ್ ಮುಖಂಡರಾಗಿ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಸಾಧ್ಯವಾದರೆ ಅವರನ್ನು ಕೂಡ ಸಂಪರ್ಕಿಸೋಣ. ಹಾಗೆಯೇ ಬಿಜೆಪಿಯಿಂದ ಇವತ್ತಿನ ಪ್ಯಾನಲ್ ಡಿಸ್ಕಷನ್ ಯಾರೂ ಕೂಡ ಭಾಗಿಯಾಗ್ತಾ ಇಲ್ಲ. ಸೊ ನೇರವಾಗಿ ಅವರೇ ಹೇಳಿದ್ದಾರೆ, ನಮಗೂ ಇದರಲ್ಲಿ ಭಾಗವಹಿಸೋದಕ್ಕೆ ಮನಸ್ಸಿಲ್ವೋ ಅಥವಾ ಭಾಗವಹಿಸ್ತಾ ಇಲ್ವೋ ಗೊತ್ತಿಲ್ಲ, ಉತ್ತರವನ್ನು ನೀಡುವಂಥದ್ದು ಅದು ಅವರಿಗೆ ಬಿಟ್ಟಂಥದ್ದು. ಬಟ್ ನಾವು ಪ್ರಯತ್ನವನ್ನು ಮಾಡ್ತೇವೆ ಕಾರ್ಯಕ್ರಮದ ಮುಂದಕ್ಕೆ ಅವರನ್ನು ಕೂಡ ಸಂಪರ್ಕಿಸುವಂಥ ಪ್ರಯತ್ನದಲ್ಲಿ. ಎಸ್ ಜಿತೇಂದ್ರ ಸರ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಉದಯ್ ಕುಮಾರ್ ಅವರು ಹೇಳಿರುವಂಥ ವಿಚಾರಗಳು ಒಂದು ಕಡೆ ಆದರೂ ಕೂಡ ದೃಶ್ಯದಲ್ಲಿ ನಾವೇ ನಿನ್ನೆ ನೋಡಿರುವಂಥ ಕೆಲವೊಂದು ಫೋಟೋ ಅಥವಾ ವಿಜುವಲ್ಗಳು ಆಲ್ರೆಡಿ ಪರಶುರಾಮನ 2 ಪಾದಗಳು ಕಾರ್ಕಳದಲ್ಲಿದೆ, ಗಟ್ಟಿಯಾಗಿ ನೆಲೆಗೆ ಊರಿದೆ ಅನ್ನುವಂಥ ನಂಬಿಕೆಯಿಂದ ಆರಾಧನೆ ಮಾಡುವವರು ಒಂದು ಕಡೆ ಆದರೆ, ಈಗ ಬೆಂಗಳೂರಿನ ಕ್ರಿಶ್ ಆರ್ಟ್ ವರ್ಲ್ಡಲ್ಲಿ ಇನ್ನು 2 ಪಾದಗಳು ಕಾಣಿಸ್ತಾ ಇದೆ. ಈ ಏನು ಕಾಮಗಾರಿಗೋಸ್ಕರ ಅಥವಾ ಅದರಲ್ಲಿರುವಂಥ ನ್ಯೂನತೆಯನ್ನು ಸರಿಪಡಿಸೋದಕ್ಕೋಸ್ಕರ ತೆರವು ಮಾಡಲಾಗಿದೆ ಅನ್ನುವಂಥ ಹೇಳಿಕೆಯನ್ನು ನೀಡಿದಂಥವ್ರು ಈಗ ಏನಾಗ್ತಾ ಇದೆ ಅಂತ ಹೇಳಿ, ಅದರಲ್ಲಿ ಏನಾಗಿದೆ ಎನ್ನುವಂಥದ್ದು ಅಲ್ಲಿಯ ಕೃಷ್ಣ ನಾಯ್ಕರಿಗೆ, ಆಮೇಲೆ ಅಲ್ಲಿಯ ಉಸ್ತುವಾರಿ ಸಂಪೂರ್ಣ ಎಲ್ಲ ಉಸ್ತುವಾರಿ ವಹಿಸಿದಂಥ ಶಾಸಕರಾಗಿದ್ದ ಆಗ ಸಚಿವರಾಗಿದ್ದಂಥ ಸುನಿಲ್ ಕುಮಾರ್ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಅದಾದಮೇಲೆ ಅದನ್ನೆಲ್ಲ ಕಾಮಗಾರಿಗಳನ್ನು ನಡೆಸಿದಂಥ ನಿರ್ಮಿತಿ ಕೇಂದ್ರದ ನಿರ್ದೇಶಕರಿಗೆ ನಮಗೆಲ್ಲ ಏನು ಗೊತ್ತಿರೋದು ಹೇಳಿದರೆ, ಅಲ್ಲಿ ಮೂರ್ತಿಯನ್ನು ಇವರೇ ಹೇಳಿದರು ಕಂಚಿದ ಮೂರ್ತಿ ಹಾಕಿದ್ದೇವೆ ಅಂತ. ನಾವೆಲ್ಲ ನಂಬಿದ್ವಿ ಕಂಚಿನ ಮೂರ್ತಿ ಅಂತ. ಆದರೆ ಯಾವಾಗ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿದ 3 ತಿಂಗಳೊಳಗೆ ಪ್ರತಿಷ್ಠೆ ಮಾಡಿದ ತಕ್ಷಣ ಅದು ಏನು ನೋಡಲಿಕ್ಕೆ ಸಾಧ್ಯ ಇಲ್ಲ, ಅದು ಬೀಳ್ತದೆ ಅಂತ ಹೇಳಬೇಕಾದ್ರೆ ಒಂದು ಅಂದರೆ ಸ್ಪಷ್ಟವಾಗಿ ಕಾಣುವಂಥದ್ದು ಮಾಡಿದ್ದು ಸರಿಯಾಗಲಿಲ್ಲ. ಅಂದರೆ ಟೋಟಲಾಗಿ ಅಷ್ಟು ಬೇಗ ಅದು ತೆಗಿಬೇಕು ಅಂತಾದರೆ ಮಾಡಿದ್ದು ಸರಿಯಾಗಲಿಲ್ಲ. ಇನ್ನು ಒಂದು ಕ್ಲಾಸನ್ನು ಕೊಟ್ಟಿದ್ರು ಮೊದಲೇ, ನಾವು ಇದರದ್ದು ಇನ್ನೂ ಕಾಮಗಾರಿಗಳು ನಡೀತದೆ, ಹಾಗಾಗಿ ನಾವು ಅದನ್ನು ಮತ್ತೆ ಸರಿ ಮಾಡಿದ ಮೇಲೆ ಸಾರ್ವಜನಿಕರಿಗೆ ಮತ್ತೊಮ್ಮೆ ಮುಕ್ತಗೊಳಿಸ್ತೇವೆ ಅಂತ ಮೊದಲೇ ಹೇಳಿದ್ದಾರೆ ಅಂತ ಒಂದು ನಿರೀಕ್ಷಣಾ ಜಾಮೀನು, ಆಂಟಿಸಿಪೇಟರಿ. ಆದರೆ ಎಲ್ರಿಗೂ ಗೊತ್ತಿದ್ದ ಪ್ರಕಾರ ಒಂದು ದೇವಸ್ಥಾನವೋ ಒಂದು ಯಾವುದೋ ಕಾರ್ಯಕ್ರಮ ಮನೆಯೋ ಯಾವುದಾದ್ರೂ ಮಾಡಬೇಕಾದ್ರೆ ಫಸ್ಟಿಗೆ ಒಂದು ಗರ್ಭಗುಡಿ ದೇವಸ್ಥಾನ ಅಂದರೆ ಪೌಳಿ, ಸುತ್ತ ಪೌಳಿ ಇದೆಲ್ಲ ಮಾಡ್ತಾರೆ. ವಿಗ್ರಹವನ್ನು ಆಮೇಲೆ ಪ್ರತಿಷ್ಠಾಪನೆ ಮಾಡ್ತಾರೆ. ಮನೆ ಕಟ್ಟುವುದಾದ್ರೆ ಅಷ್ಟೇ ಎಲ್ಲ ಮನೆಯದ್ದು ಎಲ್ಲ ಏನು ಅಡಿಗೆ ಮನೆ, ಕೋಣೆ ಇದೆಲ್ಲ ಮಾಡಿದ್ಮೇಲೆ ಹೊರಗಡೆದ್ದು ಬೇಕಾದರೆ ಕೆಲವೊಮ್ಮೆ ಟಾಯ್ಲೆಟ್ಗಳು ಅಥವಾ ಇನ್ನಿತರ ಶೆಡ್ಗಳು ನಂತರ ಮಾಡ್ತಾರೆ, ಕಾಂಪೌಂಡ್ಗಳು. ಇಲ್ಲೂ ಅಷ್ಟೇ ದೇವಸ್ಥಾನ ಮಾಡೋದ್ರೆ ಹೊರಗಿನ ಏನು ವಸಂತ ಮಂಟಪ, ಸಭಾಭವನ ನಂತರ ಕಟ್ತಾರೆ. ನಾನು ಎಲ್ಲೂ ಕೇಳಲಿಲ್ಲ ಅರ್ಜೆಂಟಿಗೆ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಅದಾದಮೇಲೆ ಅದನ್ನು ತೆಗೆದು ನಂತರ ಎಲ್ಲ ಉತ್ಸವ ಭಜನೆ ಗಿಜನೆ ವಾಸ್ತುಹೋಮ, ರಾಕ್ಷೋಗ್ನೋಮ, ಪ್ರತಿಷ್ಠೆ ಎಲ್ಲ ಮಾಡಿ ಭಜನೆ, ಶಂಖನಾದ, ಘಂಟಾನಾದ ಎಲ್ಲವನ್ನೂ ಮಾಡಿದ ಮೇಲೆ ಒಂದು ಭಕ್ತಿ ಭಾವ ಅಲ್ಲಿ ಆದಮೇಲೆ ಇವರಿಗೆ ಗೊತ್ತಿದೆ, ಬಿ ಜೆ ಪಿಯವರು ಹೇಳಿದರು. ಈಗ ಒಂದು ಪ್ರತಿಷ್ಠೆ ಅಂತ ಹೇಳಿದರೆ, ಒಂದು ಪರಶುರಾಮ ಅಂತ ಹೇಳಿದರೆ, ಒಂದು ಆ ಭಾಗದಲ್ಲಿ ಏನು ಎಷ್ಟು ಭಯಭಕ್ತಿ ಇರ್ತದೆ. ಪ್ರವಾಸೋದ್ಯಮ ಎರಡನೇ ವಿಷಯ, ಆದರೆ ಆ ಪರಶುರಾಮನ ಮೇಲೆ ಏನು ಧಾರ್ಮಿಕ ಹಿನ್ನೆಲೆ ಇರ್ತದೆ, ಭಕ್ತಿ ಇರ್ತದೆ. ಹಾಗಾಗಿ ಅದನ್ನು ಏಕಾಏಕಿ ತೆಗೆದ್ರು. ಅದು ಕೂಡ ತೆಗೆದು ಎಲ್ಲಿ ತೊಗೊಂಡೋಗಿದ್ದಾರೆ ಅಂತ ಯಾರಿಗೂ ಸರಿಯಾದ ಸ್ಪಷ್ಟ ಮಾಹಿತಿಗಳಿಲ್ಲ. ಯಾರು ತೆಗೆದ್ರು, ಯಾರು ತೊಗೊಂಡೋಗಿದ್ದಾರೆ, ಎಲ್ಲಿದೆ, ಎಲ್ಲಿ ಡಿಸ್ಪೋಸ್ ಮಾಡಿದರು, ಅವರೇ ಅಲ್ಲಿಗೆ ವಿಗ್ರಹ ಏನು ಶಿಲ್ಪಿಯವರ ಗೌಡನಿಗೆ ತೊಗೊಂಡೋಗಿದ್ದಾರೆ, ಯಾವ ಸ್ಪಷ್ಟ ಮಾಹಿತಿಯನ್ನು ಕೊಡಲಿಲ್ಲ. ಅದೂ ಅಲ್ಲದೆ ಅಲ್ಲಿಯ ಉಳಿದಂತಹ ಕಾಲು, ಸೊಂಟದ ಕೆಳಗಿನ ಭಾಗಕ್ಕೆ ಇವರು ಏನು ಯಾರು ನಿರ್ಮಾಣ ಮಾಡಿದ ತಂಡದಲ್ಲಿದ್ದರು, ಅಲ್ಲಿ ಭಜನೆ ಮಾಡಿದ್ರು, ಅವರೆಲ್ಲ ಸೇರಿ ಹೋಗಿ ಅಲ್ಲಿ ಸುತ್ತೆಯಿಂದ ಹೊಡೆದಿದ್ದು ಅಸಲಿ ಅಂತ ಹೇಳುವಂಥದ್ದು. ಅದಾದಮೇಲೆ ಯಾರೋ ಇನ್ನೂ ಅಲ್ಪಸಂಖ್ಯಾತ ಮೋರ್ಚಾದವರು ಇವರು ಹೇಳಿದ್ದಕ್ಕೆ ನಾನು ಹೇಳುವಂಥದ್ದು, ಯಾರು ಅಂದರೆ ಅದು ಹೊಡೆದು ಅದು ಅಸಲಿಯ ನಕಲಿಯೋ ಅಂತ ಅವರು ಏನು ಇದು ಮಾಡುವಂಥದ್ದು.
ಅದೆಲ್ಲ ನನಗೆ ಒಂದು ವಿಚಿತ್ರವಾಗಿ, ಅಂದರೆ ಇದೆಲ್ಲ ಬೇಕಿತ್ತಾ ಇಷ್ಟು ಬೇಗ? ಎಷ್ಟು ಏನು ಅಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲದ ಕಂಚಿನ ಪ್ರತಿಮೆಯನ್ನು ನಿಲ್ಲಿಸಿದ್ದಾರೆ ಅಥವಾ ಬೇರೆ ತುಂಬ ಕಡೆಗಳಲ್ಲಿ ನಿಲ್ಲಿಸಿದ್ದಾರೆ, ಯಾವ ವಿವಾದವೂ ಆಗಿಲ್ಲ, ಏನೂ ಆಗಿಲ್ಲ. ಇಲ್ಲಿ ಮಾತ್ರ ಯಾಕೆ ಹೀಗೆ ಆಗಬೇಕು? ಏನು ಕಾಂಗ್ರೆಸ್ನವರು ಇಲ್ಲಿ ಮಾತ್ರ ಇರುವುದಾ? ಅಲ್ಲಿ ಎಲ್ಲ ಬೇರೆ ಕಡೆಗಳಲ್ಲಿ ಇಲ್ವಾ ಆ ಪ್ರತಿಮೆ ಮಾಡಿದ್ದಗಳಲ್ಲಿ? ಅಂದರೆ ಇಲ್ಲಿ ಏನೋ ಎಡವಟ್ಟಾಗಿದೆ. ಮತ್ತು ಇದಕ್ಕೆ ಆರಂಭವಾಗಿ ಧ್ವನಿ ಎತ್ತಿದವರೇ ಹೋರಾಟಗಾರರು, ಬೇರೆ ಥರ್ಡ್ ಪಾರ್ಟಿ, ಅಂದರೆ ಇದರಲ್ಲಿ ಆಗಲಿಲ್ಲ. ಆರಂಭದಲ್ಲಿ ಕಾಂಗ್ರೆಸ್ನವರು ಅಲ್ಲಿ ಪ್ರತಿಷ್ಠಾಪನೆಗೆ ಹೋಗಿ ಅಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ, ಊರಿನ ಕಾರ್ಯಕ್ರಮ ಅಂತ, ಕಾಂಗ್ರೆಸ್ ಕಾರ್ಯಕರ್ತರು, ಕೆಲವು ನಾಯಕರು ಕೂಡ. ಅಂದರೆ ಅದರ ಬಗ್ಗೆ ಅಂದರೆ ನಮಗೆ ಸಂಶಯ, ಅದು ಯಾರು ಬೇಕಂತ ಹುಟ್ಟು ಹಾಕಿದ್ದಲ್ಲ, ಅಲ್ಲಿ ಆದ ಘಟನೆಗಳಿಂದ ಒಬ್ಬೊಬ್ಬರಾಗಿಯೇ ಸಂಶಯಗಳು ಹುಟ್ಟುತ್ತಾ ಬಂತು. ಇದಕ್ಕೆ ಕಾರಣ ಅದನ್ನು ಯಾರು ಅದನ್ನು ಪ್ರತಿಷ್ಠೆ ಮಾಡಿದಾರೋ ಅಥವಾ ಯೋಜನೆ ರೂಪಿಸಿದಾರೋ ಅವರು. ಈಗ ಮತ್ತೊಂದು ಸಂಶಯ ಪುನಃ ಈಗ ಏನು ಹೇಳಿದರೆ, ಅಸಲಿ ಕಂಚಿನ ಪ್ರತಿಮೆ ಸಿಕ್ಕಿದೆ, ಈಗ ನೀವು ಫೈಬರ್ನ ಹೇಳ್ತಾ ಇದ್ರಲ್ಲ, ಈಗ ಅಲ್ಲಿ ಬೊಟ್ಟಿ ನೋಡಿ ತಲೆಗೆ ಒಡೆದೋಗಿ ಎಲ್ಲಿ ಹೋಗಿದ್ದೀನಿ ಅಂತ ಹೇಳ್ತಾರೆ. ಅಸಲಿ ಪ್ರತಿಮೆ ಆದರೆ ಇಲ್ಲಿ ಸಿಕ್ಕಿದೆ, ಕಾಲು ಮತ್ತು ಪಾದಗಳು ಈಗ ಸಿಕ್ಕಿದೆ ಮುಖ್ಯವಾಗಿ. ಅಲ್ಲಿಯೂ ಕಾಲು ಮತ್ತು ಪಾದ ಇದೆ, ಸೊಂಟದ ಕೆಳಭಾಗದ್ದು. ಅಲ್ಲೂ ಅಸಲಿ ಅಂತ ಬೊಟ್ಟಿ ನೋಡಿ ತೋರಿಸಿದ್ರಿ, ಇದು ಅಸಲಿ ಕಂಚು ಅಂತ ಹೇಳ್ತೀರಿ. ಹಾಗಾದರೆ ಯಾವುದು ಅಸಲಿ ಮೂರ್ತಿ? ಕರಗಿಸಿದ್ದು ಯಾವುದು? ಅಂದರೆ ಸಂಶಯಗಳು ತುಂಬ ಬರ್ತವೆ, ಅಂದರೆ ಸಂಶಯಗಳು ಬರ್ತವೆ ಅಂತ. ನೀವು ಕಂಚಿನ ಮೂರ್ತಿ ಅಲ್ಲವೇ ಅಲ್ಲ, ಅದು ಅಲ್ಲ, ಇದು ಅಲ್ಲ ನಾವು ಹೇಳೋದಿಲ್ಲ. ಅಸಲಿ ಕಂಚಿನ ಮೂರ್ತಿ ಪ್ರತಿಮೆ ಎಲ್ಲಿದೆ, ಯಾವಾಗ ಮಾಡ್ತೀರಿ, ಯಾವಾಗ ಅದನ್ನು ಮೇಲ್ಗಡೆದ್ದು ತೆಗೆದುಕೊಂಡು ಹೋದ್ರ ಅದು ನಕಲಿಯ, ಕೆಳಗಡೆದ್ದು ಮಾತ್ರ ಇಟ್ಕೊಂಡಿದ್ರು ಅದು ಅಸಲಿ, ಅಥವಾ ಮೇಲ್ಗಡೆ ಇದ್ದದ್ದು ಅಸಲಿಯ, ಕೆಳಗಡೆ ಇದ್ದದ್ದು ನಕಲಿ? ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಸಿಕ್ಕಾಬಟ್ಟೆ. ಇಲ್ಲದ್ರೆ ಯಾಕೆ ಅಲ್ಲಿ ಇಡ್ತೀರಿ, ತಗೊಂಡು ಹೋಗೋದು ಯಾಕೆ? ಇಷ್ಟೆಲ್ಲ ನಮಗೆ ಗೊಂದಲಗಳು ಬಂದಿದೆ. ಮತ್ತು ಅಷ್ಟರಲ್ಲಿ ಯಾರು ಅದು ಕಳವಾಗಿದೆ ಅಂತ ಕಂಪ್ಲೇಂಟ್ ಕೂಡ ಕೊಡ್ತಾರೆ. ಆ ಕಂಪ್ಲೇಂಟ್ ಆಧಾರದಲ್ಲಿ ಅದು ಅಸಲಿ ಎಲ್ಲ ನಕಲಿ ಅಂತ, ಅದು ಎಲ್ಲಿಗೆ ಹೋಗಿದೆ ಅಂತ ಹುಡುಕ್ಲಿಕ್ಕೆ ಪೊಲೀಸರು ಆರಂಭದಲ್ಲೇನು ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ. ಮತ್ತು ಈಗ ಅಲ್ಲಿ ಗಲಾಟೆ ಆಯ್ತಲ್ಲ, ಉಳಿದ ತನಿಖೆಗಳು ಹಗರಣಗಳ BJPದು ಮಾಡಬೇಕು, ಆಗ ಒಂದು ಜಿಲ್ಲಾಡಳಿತ ಅಥವಾ ಪೊಲೀಸರಿಂದ ಸ್ವಲ್ಪ ಬೆಂಬಲ ಸಿಗಿದೆ. ಇಲ್ಲದಿದ್ದರೆ ಇಲ್ಲಿಯ ಶಾಸಕರೇ ಇರೋದರಿಂದ ಯಾರು ಅದರ ಬಗ್ಗೆ ಹೆಚ್ಚು ಉಮೇದು ತೋರಿಸಲಿಲ್ಲ. ಸೊ ಅಲ್ಲಿ ಹೋಗಿ ತಗೊಂಡು ಬಂದ ಕೆಲವೊಂದು ಸೊತ್ತುಗಳನ್ನು ತಗೊಂಡು ಬಂದಿದ್ದಾರೆ. ಆದರೆ ಇಲ್ಲಿ ಇವರು ಬೊಟ್ಟಿ ತೋರಿಸುವಾಗ ಅಲ್ಲೂ ಒಂದು ಅವರು ಸ್ಪಷ್ಟನೆ ಕೊಟ್ಟಿದ್ದರು ಕೃಷ್ಣ ನಾಯ್ಕರು, ಆವಾಗಲೂ ಅಲ್ಲಿ ಒಂದು ಕಾಲು ಪಾದ ಇತ್ತು. ಹಾಗಾಗಿ ಇದು ಏನು ಹೇಳಿದರೆ ಅದೇ ಬೇರೆ ಇದೇ ಬೇರೆ ಅಂತ ಸ್ಪಷ್ಟವಾಗಿ, ಅಂದರೆ ಮೇಲ್ನೋಟಕ್ಕೆ ಅದಕ್ಕೋಸ್ಕರ ದೊಡ್ಡ ದೊಡ್ಡ ದಾಖಲೆಗಳು ಬೇಡ. ಹಾಗಾಗಿ ನಮಗೆ ಎಲ್ರಿಗೂ ಸಂಶಯ ಬಂದಂತ ಹೇಳಿದರೆ, ಈಗ ಅಸಲಿ ಯಾವುದು ನಕಲಿ ಯಾವುದು ಅದನ್ನು ಇವರು ಹೇಳಬೇಕು. ಯಾಕೆ ಆ ರೀತಿಯಾದಂಥ ತರಾತುರಿಯಲ್ಲಿ ಮಾಡಿ, ತರಾತುರಿಯಲ್ಲಿ ತೆಗೆದು ಈಗ ಅದರ ಮಾಡಿದ ತಪ್ಪನ್ನು ಯಾರೋ ಇನ್ಯಾರ ತಲೆ ಮೇಲೆಗೆ ಕಟ್ಟುವುದರಲ್ಲಿ ಎಷ್ಟು ಅರ್ಥ ಇದೆ? ಅದನ್ನು ಒಪ್ಪಿಕೊಂಡು ಅದನ್ನು ಅಲ್ಲಿಯೇ ಮುಗಿಸಿಬಿಡುವಂಥ ಒಂದು ಔದಾರ್ಯ, ಅಥವಾ ಯಾರು ಮಿಸ್ಟೇಕ್ ಆಗ್ತದೆ, ಯಾರ್ದು ಆಗೋದಿಲ್ಲ ಅಂತ ಒಪ್ಕೊಂಡು ಹೋದರೆ ಎಲ್ಲರೂ ಏನು ಅರ್ಜೆಂಟಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಬಿಡ್ಬೋದು. ಆದರೆ ಈ ರೀತಿಯಾಗಿ ಮಾಡಿ ಅದನ್ನು ಪ್ರಶ್ನೆ ಮಾಡಿದವರ ವಿರುದ್ಧ, ಅದರ ಸತ್ಯ ಜನರಿಗೆ ಗೊತ್ತಾಗಬೇಕು ಅಂತ ಹೇಳಿದವರ ವಿರುದ್ಧ ಏನು ದರ್ಪ ದೌರ್ಜನ್ಯಗಳು ಆ ರೀತಿಯಾದಂಥ ಬೆಳವಣಿಗೆಗಳನ್ನು ಮಾತ್ರ ನಾವು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ವಿರೋಧಿಸ್ತೇನೆ. ಮತ್ತು ಇಷ್ಟು ಒಂದು ಪ್ರತಿಮೆ ವಿಚಾರ ಆಯಿತು. ಇನ್ನು ಅದು ಮಾಡಿದ ಅಕ್ರಮಗಳ ಬಗ್ಗೆ ಮಾತನಾಡೋದಾದರೆ ಎಲ್ಲಿಯವರೆಗೆ ಅಂತ ಹೇಳಿದರೆ, ನಾನು ಕೇವಲ ನಂಬಿಕೆ ದ್ರೋಹವನ್ನು ಮಾತ್ರ ಇಲ್ಲಿ ಯಾಕೆ ಹೇಳಿದರೆ, ಕಂಚಿನ ಪ್ರತಿಮೆ ಅಂತೇಳಿ ಬೇರೆ ಯಾವುದೋ ಪ್ರತಿಮೆ ಮಾಡಿ ಈಗ ನಿಜವಾದ ಕಂಚಿನ ಪ್ರತಿಮೆಯನ್ನು ನಂತರ ಮಾಡ್ತಾ ಇದ್ದಾರೆ ಎನ್ನುವುದು ತಪ್ಪು ಅಂತ ಹೇಳುವುದು ನಂಬಿಕೆ ದ್ರೋಹ ಆಗಿದೆ, ನಕಲಿ ಪ್ರತಿಮೆ ಮಾಡಿ ಅಂತ ಅಷ್ಟೇ ನಾವು ಹೇಳು. ಆದರೆ ಅಲ್ಲಿಯ ಜಾಗದ, ಥೀಮ್ ಪಾರ್ಕಿನ ಜಾಗದ ಬಗ್ಗೆ ಮಾತಾಡೋದಾದರೆ, ಅಕ್ರಮವಾಗಿ ಕಟ್ಟಿ ಯಾವುದೇ ಪರ್ಮಿಷನ್ ಇಲ್ಲದೆ, ಈವನ್ ಮುಖ್ಯಮಂತ್ರಿಗಳ ಕಚೇರಿಯಿಂದಲೂ ಮೋಸ್ಟ್ಲಿ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ ನಂತರವೂ ಅಲ್ಲಿ ಯಾವುದೇ ಕೆಲಸ ಮಾಡಬಾರ್ದು ಕಂದಾಯದ ಅಂತೇಳಿ ಸರ್ಕಾರದಿಂದಲೇ ಆದೇಶ ಬರ್ತದಂತಾದರೆ, ಒಬ್ಬ ಮುಖ್ಯಮಂತ್ರಿ ಹೋಗಿ ಉದ್ಘಾಟನೆ ಮಾಡಿದ್ದಾರೆ ಅಕ್ರಮವಾದದ್ದು ಅಂತ ಹೇಳಿದರೆ, ಅದು BJPಗೆ ಅಥವಾ ಸರ್ಕಾರಕ್ಕೆ ಅಥವಾ ಅಲ್ಲಿಯ ಶಾಸಕರಿಗೆ ದೊಡ್ಡ ಹಿನ್ನಡೆ. ನಮಗೆ ಅದು ಹಿನ್ನಡೆ ಅಂತ ಅನಿಸೋದಿಲ್ಲ. ಏನೋ ಒಳ್ಳೆ ಉದ್ದೇಶದಲ್ಲಿ ಮಾಡಿದಾರಪ್ಪ, ಅರ್ಜೆಂಟ್ ಮಾಡಿದ್ದಾರೆ, ಮಾಡಲಿ. ಯಾರು ನಮ್ಮ ಹಾಗೆ ಯಾರು ತುಂಬ ಜನ ಹಿಂದೂ ಕಾರ್ಯಕರ್ತರು ಅಥವಾ ಜನಸಾಮಾನ್ಯರು ಎಲ್ಲರೂ ಒಪ್ಕೊಂಡು ಒಂದು ಮಾಫಿ ಕೊಡ್ಬೋದು. ಒರಿಜಿನಲ್ ಏನೋ ಮಾಡುವಾಗ ತರಾತುರಿ ಅಲ್ಲ, ಅದು ತಪ್ಪೇ. ಅದು ಆ ಥರ ಮಾಡೋದಾದರೆ ಸುದ್ದಿ ಮಾಡುವುದನ್ನು ಸುದ್ದಿ ಮಾಡಬೇಕು, ಅಥವಾ ಅದನ್ನು ತಪ್ಪು ಅಂತ ಹೇಳುವಂಥದ್ದು ಕಾಂಗ್ರೆಸ್ಸರಿಗೂ ಅಧಿಕಾರ ಇದೆ, ಅಥವಾ ಯಾರಿಗೂ ಕೂಡ ಅದು ತಪ್ಪು ಅಂತ ಹೇಳಿ. ಆದರೆ ಕೆಲವು ನಾವು ಹೇಳುವಂಥದ್ದು ನಂಬಿಕೆ ದ್ರೋಹವೇ ಅದಕ್ಕಿಂತ ದೊಡ್ಡದು ಅಂತ, ಹಾಗಾಗಿ ಅದನ್ನು ಪ್ರಶ್ನೆ ಮಾಡಿದ್ದು. ಓಕೆ, ಎಸ್.
ವಿವೇಕ್ ಸರ್, ಈಗಾಗಲೇ ಮೊದಲಿಂದಲೂ ಕೂಡ ಹೋರಾಟದಲ್ಲಿದ್ದಂಥ ಸಂದರ್ಭದಲ್ಲಿ ಮತ್ತು ಆ ವಿಗ್ರಹ ತೆರವಾದ ಬಳಿಕವೂ ಕೂಡ ತಮ್ಮಗಳ ಒಂದು ನಿಲುವಿದ್ದಂಥದ್ದು ತೆರವಾದಂಥ ವಿಗ್ರಹ ಎಲ್ಲಿದೆ ಅಂತ ಹೇಳಿ ಈಗ ಆ್ಯಕ್ಚುಲಿ ತಮ್ಮ ಕಣ್ಣ ಮುಂದೆ ಇದೆ ಅಂತ ಅನ್ಕೊಳ್ತೇನೆ. ಐ ಮೀನ್ ಪೊಲೀಸರು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಕಳವಾಗಿರುವ ವಿಗ್ರಹ ಪತ್ತೆಯಾಗಿದೆ ಅಂತ ಹೇಳಿ ಪೇಡ್ ಮೀಡಿಯಾಗಳಂದ್ರೆ ನಾರ್ಮಲ್ ಆಗಿ ಏನಾಗಿದೆ ಅಂದ್ರೆ, ನಾವು ಇನಿಷಿಯಲ್ ಆಗಿ ಇಲ್ಲಿ ನೀವಿರ್ಬೋದು, ಇಲ್ದಿದ್ರೆ ಕೆಲವು ಮಾಧ್ಯಮಗಳು ಯೂಟ್ಯೂಬ್ಗಳು ನಮ್ ಸಪೋರ್ಟ್ ಮಾಡಿದೆ. ಈಗ ಕಳವಾಗಿರೋ ವಿಗ್ರಹ ಪತ್ತೆ ಆಗಿರೋದಲ್ಲ, ಇದು ಕಂಚಿದ್ದು ಏನ್ ವಿಗ್ರಹ ಈಗ ರೆಡಿ ಆಗಿದೆ ಅದು ಪತ್ತೆ ಆಗಿರೋದು ಕಾರ್ಕಳದಲ್ಲಿ. ಕಳವಾಗಿರೋ ವಿಗ್ರಹ ಏನಾದ್ರು ಇವರು ಕಂಚಿದ್ದೇ ಮಾಡಿದ್ರೆ, ಡಿಸ್ಮ್ಯಾಂಟಲ್ ಮಾಡಿದ್ರೆ ಸರ್, ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಯಾವ್ದಾದ್ರು ಡಿಸ್ಮ್ಯಾಂಟಲ್ ಮಾಡ್ಬೇಕಾದ್ರೆ ವಿಡಿಯೋ ರೆಕಾರ್ಡಿಂಗ್ ಮಿನಿಮಮ್ ರಿಕ್ವೈರ್ಮೆಂಟ್. ವಿಡಿಯೋ ರೆಕಾರ್ಡಿಂಗ್ ಇದೆಯಾ? ಫಸ್ಟ್ ಆಫ್ ಆಲ್ ಫಸ್ಟ್ ಇನ್ಸ್ಟಾಲ್ ಮಾಡುವಾಗ್ಲೂ ವಿಡಿಯೋ ರೆಕಾರ್ಡಿಂಗ್ ಇಲ್ಲ, ಅದನ್ನು ಡಿಸ್ಮ್ಯಾಂಟಲ್ ಮಾಡುವಾಗ್ಲೂ ವಿಡಿಯೋ ರೆಕಾರ್ಡಿಂಗ್ ಇಲ್ಲ, ಯಾವುದೇ ಪ್ರೂಫ್ ಇಲ್ಲ, ಇ-ವೇ ಬಿಲ್ ಇಲ್ಲ, ಟ್ರಾನ್ಸ್ಪೋರ್ಟೇಷನ್ ಎವಿಡೆನ್ಸ್ ಇಲ್ಲ. ಸೊ ಇದು ಏನಂತ ಹೇಳಿದ್ರೆ ಜನಗಳಿಗೆ, ಯಾಕಂತ ಹೇಳಿದ್ರೆ ನಾವು ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತೇವೆ, ಹಿಂದೂ ಧಾರ್ಮಿಕ ಭಾವನೆಗೆ ಒಂದು ಉನ್ನತ ಸ್ಥಾನ ಕೊಡುವಂತ ಜಿಲ್ಲೆ ಅಂದ್ರೆ ಉಡುಪಿ ಮಂಗಳೂರು ಅಂತ ಹೇಳ್ತೇವೆ. ಇಂಥ ಜಿಲ್ಲೆಯಲ್ಲಿ ಇಂಥ ಜನಗಳು, ಯಾಕಂದ್ರೆ ನಮ್ಮ ಭಾವನೆ ಹಿಂದೂಗಳಂದ್ರೆ ದೇವರ ಬಗ್ಗೆ ಹೇಳಿದ್ರೆ ನಾವು ಮೆಲ್ಟ್ ಆಗ್ಬಿಡ್ತೇವೆ, ನಮ್ಮ ಭಾವನೆ ಇದೆ, ಅದಕ್ಕೆ ನಾವು ಸ್ಪಂದಿಸ್ತೇವೆ. ಅದನ್ನು ಉಪಯೋಗಿಸಿ ಅವನ ರಾಜಕೀಯ ತೆವಲಿಗಾಗಿ ಅವನು ಮಾಡಿರುವುದನ್ನು ಇನ್ನೂ ಸಮರ್ಥನೆ ಮಾಡೋದು ಎಷ್ಟು ಸರಿ ಅಂತ ಗೊತ್ತಿಲ್ಲ. ಇನ್ನೊಂದು ವಾದ ಇದೆ, ಏನೋ ಅಲ್ಲೊಂದು ಕಾಲ ಇದೆ ಇಲ್ಲೊಂದು ಕಾಲ ಇದೆ ಅಂತ. ನಾನು ಹೇಳ್ತಿರೋದು, ಇದು ಬಂದು ಕಂಚಿನ ವಿಗ್ರಹ ಕಂಚಿನ ಪ್ರತಿಮೆ ಏನ್ ತಂದಿದ್ದಾರೆ, ಇದು ಬಂದು ಕಂಚಿದ್ದು, ಅದನ್ನು ಒಪ್ಕೊಳ್ಳೋ, ಏನು ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆ, ಅದು ಕಂಚಿದ್ದು, ಅದು ಕ್ರಿಶ್ ಆರ್ಟ್ ವರ್ಲ್ಡ್ ಇಂದ ತಗೊಂಡು ಬಂದಿದ್ದಾರೆ. ಆದ್ರೆ ನಂದು ಸರಳ ಪ್ರಶ್ನೆ ಬಂದು, ಈ ಮೂರ್ತಿ ಬಂದಿದೆ, ಇದು ಕಂಚಿದ ಮೂರ್ತಿ ಬಂದಿದೆ, ಮುಂಚೆ ಆ ಮೂರ್ತಿಯನ್ನು ತೆಗ್ದಿದಾರಲ್ಲ, ಡಿಸ್ಮ್ಯಾಂಟಲ್ ಮಾಡಿದ್ದಾರೆ, ಕತ್ತರಿಸಿ ತೆಗ್ದಿದ್ದಾರೆ ಸರ್. ಹಿಂದೂ ಸೃಷ್ಟಿಕರ್ತ ಪರಶುರಾಮನ ಮೂರ್ತಿಯನ್ನು ಕತ್ತರಿಸಿ ತೆಗ್ದಿದ್ದಾರೆ. ಆ ಮೂರ್ತಿ ಎಲ್ಲಿದೆ? ಆ ಮೂರ್ತಿಯ ವಿಡಿಯೋ ರೆಕಾರ್ಡಿಂಗ್ ಬೇಕು. ಆ ಮೂರ್ತಿಯ ಬಗ್ಗೆ ಹೇಳಿದ ನಂತರ ಮುಂದಿದ್ದು ಕಾರ್ಯ FSI ಟೆಸ್ಟ್ ಮಾಡುವನ ಅಲ್ಲ, ಏನೋ ಡಿಸ್ಮ್ಯಾಂಟಲ್ ವಿಡಿಯೋಸ್ ಇದೆ ಉಳಿದಿರೋದು ನಾವು ಮಾತಾಡುವ. ಫಸ್ಟ್ ಬಂದು ನಮ್ಗೆ ಡಿಸ್ಮ್ಯಾಂಟಲ್ ಆಗಿರೋ ವಿಡಿಯೋಸ್ FSL ಟೆಸ್ಟ್ ಆಗಬೇಕಾದ್ರೆ ನಮ್ಗೆ ಆ ಮೂರ್ತಿ ಎಲ್ಲೋಗಿದೆ ಅದರ ಡೀಟೇಲ್ಸ್, ಆ ಮೂರ್ತಿಯನ್ನು ಸಮುದ್ರಕ್ಕೆ ಹಾಕಿದಾರೋ, ಆ ಮೂರ್ತಿಯನ್ನು ಏನ್ ಮಾಡಿದಾರ ಅಂತ ನಮ್ಗೆ ಗೊತ್ತಿಲ್ಲ. ಇವರು ಹಿಂದುತ್ವದ ಬಗ್ಗೆ ಮಾತಾಡ್ತಿದ್ದಾರೆ. ನಾನು ಕೇಳ್ತಿದ್ದೆ ನಿಮ್ ಮೀಡಿಯಾದಲ್ಲಿ ಮಾತಾಡ್ತಿರುವಾಗ, ಹಿಂದುತ್ವ ಶ್ರೀರಾಮನಿಗೊಂದು ಅಂತ. ಈಗ ಶ್ರೀರಾಮನ ಮೂರ್ತಿ ಇದೆ ಸರ್, ನಾವೆಲ್ಲರೂ ಅವತ್ತು ವಿಜೃಂಭಣೆಯಿಂದ ನಮ್ಮ ಮನೆಯಲ್ಲಿ ಎಲ್ಲ ದೀಪ ಬೆಳೆಸಿ ಪಾಯಸ ಮಾಡಿ ಎಲ್ಲ ತಿಂದ್ವಿ ನಾವು. ಯಾಕೆ ತಿಂದ್ವಿ? ನಮ್ಮ ದೇವರು ಶ್ರೀರಾಮನ ಮೂರ್ತಿಯ ಪ್ರತಿಷ್ಠಾಪನೆ ಆಯ್ತು ಅಂತ. ಸುನಿಲ್ ಕುಮಾರ್ ಅವರು ಹೇಳಿದ್ದು ಇದು ಮೊದಲ ಹಂತದ ಇನಾಗ್ರೇಷನ್ ಅಂತ ಹೇಳಿದ್ರು ಅವರು ಸ್ಟೇಟ್ಮೆಂಟ್ ಅಲ್ಲಿ. ಅಂದ್ರೆ ಮೊದಲ ಹಂತದ ಇನಾಗ್ರೇಷನ್ ಅಂತ ಹೇಳಿದ್ರೆ ಮೂರ್ತಿ ಸಮೇತವಾಗಿ ಎಲ್ಲಾನು ಇನಾಗ್ರೇಷನ್ ಅಂದ್ರೆ, ಒಮ್ಮೆ ಮೊದಲ ಹಂತದಲ್ಲಿ ಒಮ್ಮೆ ಮೂರ್ತಿ ಮಾಡ್ತೇವೆ, ಅದನ್ನ ತೆರವು ಮಾಡ್ತೇವೆ, ಇನ್ನೊಂದು ಹಂತದಲ್ಲಿ ಇನ್ನೊಂದು ಮೂರ್ತಿ ತರ್ತೇವೆ, ಇನ್ನೊಂದು ತೆರವು ಮಾಡ್ತೇವೆ. ಆ ರೀತಿ ಇವರ ಹಂತಗಳ ಇನಾಗ್ರೇಷನ್ ಅಲ್ಲ. ಪರಶುರಾಮ ದೇವರು, ಆ ಪರಶುರಾಮ ಥೀಮ್ ಪಾರ್ಕ್ ಅಲ್ಲಿ ಮೇನ್ ಅಟ್ರಾಕ್ಷನ್ ಇಲ್ಲಾದ್ರೆ ನಾವು ಭಕ್ತಿ ದೇವರು, ನಾವು ಹಿಂದೂ ಭಾವನೆ ಇರುವವರು, ಪರಶುರಾಮ ನಮ್ಮ ಸೃಷ್ಟಿಕರ್ತ ಅಂತ ಹೇಳುವವರು, ನಾವು ಅಲ್ಲಿ ಹೋಗಿರೋದು ಪರಶುರಾಮನ ಮೂರ್ತಿ ನೋಡಕ್ಕೆ, ಪರಶುರಾಮನ ಕಾಲಿಗೆ ಅಡ್ಡ ಬಿದ್ದು ಕೈ ಮುಗಿಲಿಕ್ಕೆ ಹೋಗಿರೋರು. ಯಾರು ಬಂದು ಅವರು ಥೀಮ್ ಪಾರ್ಕ್ ಮಾಡಿದಾರಂತ ಇಂತ ಇಂಪಾರ್ಟೆಂಟ್ ನಮ್ಗೆ ಆ ಪರಶುರಾಮ ದೇವರು. ಯಾಕಂದ್ರೆ ನಮ್ಮ ಸೃಷ್ಟಿಕರ್ತರು ಕಾರ್ಕಳ ಉಡುಪಿಯಲ್ಲಿ, ಇದು ಕಾರ್ಕಳ ಮಂಗಳೂರಲ್ಲಿ ಎಲ್ಲೂ ಪರಶುರಾಮಂದು ಅಂತ ವಿಗ್ರಹ ಇಲ್ಲ, ಅಂತದ್ದು ಕಂಚಿನ ವಿಗ್ರಹ ಮಾಡಿದ್ದಾರೆ. ನಮ್ಮ ಪರಶುರಾಮ ದೇವರಿಗೆ ಒಂದು ಉನ್ನತ ಸ್ಥಾನ ಬಂದಿದೆ. ವಿಷ್ಣುವಿನ 6ನೇ ಅವತಾರಕ್ಕೆ ಒಂದು ಘನತೆ ಏನು ಸಲ್ಲಬೇಕಾದ ಸಲ್ಲಿದೆ ಅಂತ ಹೇಳುವ ಖುಷಿ. ಅದರಿಂದ ನಾವು ಹೋಗಿದ್ದೇವೆ, ನಾವು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ನಾವು ಅದು ಎಲ್ಲ ಆಗುವಾಗ ಯಾವಾಗ ಡೌಟ್ ಬಂತು, ಯಾವಾಗ ಜನಗಳು ಅದರ ಬಗ್ಗೆ, ಅಂದ್ರೆ ಅವತ್ತೇ ಜನಗಳು ಏನ್ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದಾರೆ ಅಂತ ಅಲ್ಲೇ ನೋಡುವವರು, ಇದು ಕಂಚು ಹೀಗ್ ಕಾಣುತ್ತಾ, ನಮ್ಮ ಏರ್ಪೋರ್ಟ್ ಅಲ್ಲಿ ಇದೆ ಕಂಚು, ಅದು ಹೇಗೆ ಶೈನ್ ಆಗ್ತಾ ಇದೆ, ನಮ್ಮ ಬೇರೆ ಬೇರೆ ಕಡೆ ಕಂಚಿದ ಪ್ರತಿಮೆ ಇದೆ, ಅದು ಹೇಗಿದೆ, ಪ್ಲಸ್ ಇಲ್ಲಿ ಕಂಚು ಹೇಗಿದೆ, ಇದು ಡೌಟ್ ಅನ್ನು ಸಾಲ್ವ್ ಮಾಡ್ಲಿಕ್ಕಂತ ನಾವು ಸ್ಟಾರ್ಟ್ ಮಾಡಿರೋ ಹೋರಾಟ ಇವತ್ತು ಇಲ್ಲಿಗೆ ಬಂದು ಇಲ್ಲಿಗೆ ಬಂದಿದೆ ಸರ್, ಇಲ್ಲಿ ಬಂದು ಮುಟ್ಟಿದೆ. ಸೊ ಇದನ್ನು ಇನ್ನೂ ಸಮರ್ಥನೆ ಕೊಡೋದು, ಶ್ರೀರಾಮನ ಅಲ್ಲಿ ಏನೋ ದೇವರನ್ನು, ಪರಶುರಾಮ ದೇವರನ್ನು ಕತ್ತರಿಸಿ ತೆಗೆಯುವಾಗ ಇವರಿಗೆ ಹಿಂದುತ್ವ ಬಂದಿಲ್ಲ ಮನಸ್ಸಿಗೆ. ಇವರು ಒಂದು ಅನ್ಯ ಧರ್ಮೀಯವನ್ನು ಬಂದು ಸುತ್ತಿಗೆಯಲ್ಲಿ ಹೊಡೆದಾಗ ಇವರಿಗೆ ಬಿಜೆಪಿ ಅವರಿಗೆ ಇಲ್ಲ, ಬಿಜೆಪಿ ಅಂತ ಹೇಳ ಸುನಿಲ್ ಕುಮಾರ್ ಟೀಮ್ ಅವರಿಗೆ ಯಾವತ್ ಕಣ್ಣಿಗೆ ಕಾಣಿಲ್ಲ. ಯಾವುದೇ ಸಂಘಟನೆಯವರಿಗೆ ಯಾರಿಗೂ ಅನ್ಯ ಧರ್ಮೀಯವನ್ನು ಬಂದು ಬಜರಂಗ ದಳ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಯಾರೇ ಇರ್ಬೋದು ಸರ್, ಅವರು ಬಂದು ಅನ್ಯ ಧರ್ಮೀಯವನ್ನು ಪರಶುರಾಮ ಕಾಲಿಗೆ ಹೊಡೆದಾಗ ಕ್ವಶನ್ ಮಾಡ್ಬೇಕಿತ್ತು, ಅವರ ಹಿಂದುತ್ವ ಅಲ್ಲಿ ತೋರಿಸ್ಬೇಕಿತ್ತು. ಈಗ ಸುನಿಲ್ ಕುಮಾರ್ ಟೀಮ್ ಮೇಲೆ ಬರ್ತಾ ಇದೆ ಅಂತ ಹೇಳುವಾಗ ಅವರು ಸುಮ್ಮನೆ ಈಗ ಮಾತಾಡ್ತಿರುವವರು, ಆ ನವೀನ್ ನಾಯಕ್ ಅವತ್ತೆಲ್ಲ ಹೋಗಿದ್ರು. ಓಕೆ ಓಕೆ ಎಸ್ ವಿವೇಕಾರಿ, ಒಂದೇ ನಿಮಿಷ. ನಮ್ಮ ಜೊತೆ ನೇರವಾಗಿ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಎಸ್, ಈಗಾಗಲೇ ತಮ್ಮ ಮೇಲೆ ಆರೋಪಗಳಿರುವಂಥದ್ದು, ತಾವು ತನಿಖಾಧಿಕಾರಿನ ಅನ್ನುವಂಥ ಪ್ರಶ್ನೆಗಳು, ಅದರ ಜೊತೆಗೆ
ಜಾತಿ ನಿಂದನೆ ಮಾಡಿದ್ದೀರಿ ಅನ್ನುವಂಥ ಆರೋಪಗಳು ಕೂಡ ಇದೆ. ಮೊನ್ನೆ ದಿವಸ ಅಲ್ಲಿ ಏನ್ ನಡೀತು, ತಾವು ಯಾಕೆ ಅಲ್ಲಿ ಹೋಗಿದ್ರಿ, ಆ ವಿಚಾರ ಬಗ್ಗೆ ಹೇಳೋದಾದ್ರೆ? ನೋಡಿ, ಮಹಾವೀರ ಜೈನ್ ಕಾರ್ಕಳ ಮತ್ತೆ ನವೀನ್ ನಾಯಕರ ಬಗ್ಗೆ ಅವ್ರು ಎಷ್ಟು ದೊಡ್ಡ ಕಳ್ಳರು ಅಂತೇಳಿ ಕಾರ್ಕಳ ಗೊತ್ತಿದೆ. ಅವರು ಮಾತನಾಡಿದ ಇವತ್ತು ಲ್ಯಾಂಗ್ವೇಜ್ ಅನ್ನು ಕೇಳಿದ್ರೆ ಅವ್ರಿಗೆ ಏನು ಸಂಸ್ಕಾರ ಉಂಟು ಅಂತ ಅದು ತೋರ್ಪಡ್ತದೆ. ಅಂತ ನೀಚರ ಬಗ್ಗೆ ಮಾತನಾಡುವಷ್ಟು ಕೆಳಗೆ ಹೋಗುವ ವ್ಯಕ್ತಿ ನಾನಲ್ಲ. ಅವ ಇವತ್ತು ಏಕವಚನದಲ್ಲಿ ಮಾತಾಡ್ತಿದ್ದಾರೆ. ಅವನ ಯೋಗ್ಯತೆ ಏನಿದೆ ಕಾರ್ಕಳದಲ್ಲಿ ಮಹಾವೀರ ಹೆಗಡೆ ಅವರು ಅಷ್ಟು ದೊಡ್ಡ ಕಳ್ಳರಿರ್ಬೇಕು. ಅದಕ್ಕೆ ಹೆದರಿ ಅವರು ವಿಕ್ರಮ್ ಹೆಗಡೆ ಹೆಸರು ಹೇಳ್ತಿದ್ದಾರೆ, ಉದಯ್ ಹೆಗಡೆ ಹೆಸರು ಹೇಳ್ತಿದ್ದಾರೆ, ಗಿರೀಶ್ ಹೆಸರು ಹೇಳ್ತಿದ್ದಾರೆ, ಮತ್ತೆ ನಮ್ಮ ಯುವ ಮೋರ್ಚಾದ ಅಧ್ಯಕ್ಷನ ಹೆಸರು ಹೇಳ್ತಿದ್ದಾರೆ, ವಿಜಯ್ ಶೆಟ್ಟಿ ಅವರ ಮಗನ ಹೆಸರೆಲ್ಲ. ಆದ್ರೆ ಇವರು ಇಷ್ಟೆಲ್ಲ ಕಾರ್ಕಳದಲ್ಲಿ ಸುನೀಲ್ ಕುಮಾರ್ ಕುಂಭಕ್ಕಿಂತ 20 ವರ್ಷದ ಕಳ್ಳ ವ್ಯಾಪಾರ ಮಾಡ್ತಿದ್ದಾರೆ. ಈಗ ಅವರೆಲ್ಲ ಒಳ್ಳೆ ಕೆಲಸ ಮಾಡಿದವರಾದ್ರೆ ಇವರು ಅವ್ರು ಯಾವ ಹೆದರ್ಬೇಕು? ಬರ್ಲಿ, ಇವರೆಲ್ಲ ನನ್ನ ಮನೆಗೆ ಮುತ್ತಿಗೆ ಆಗ್ಲಿ ಬರುವಂತೆ ಬರ್ಲಿ, ಸಂತೋಷ. ಇವರನ್ನು ಹಿಂದೆ ಸಹ ಮಾಡಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ರೈಡ್ ಎಲ್ಲ ಮಾಡ್ತೀವಿ ಅಂತೇಳಿ ಅವರೇ ಒಪ್ಕೊಂಡಿದ್ರು ಅವತ್ತೊಂದು ದಿವಸ. ಇನ್ನು ಮುಂದೆ ಸಹ ಇಂಥದ್ದು ಮಾಡ್ತೇವ್ರು. ಈಗ ಮಹಾವೀರ ಹೆಗಡೆ ನನ್ನ ಆಫೀಸಿಗೆ ಯಾರು ಬರ್ತಾರೆ ಅವ್ರು ಎದುರು ಶುರು ಆಗಿದೆ. ಅದಕ್ಕೆ ಬಾಯಿ ಬಂದದಲ್ಲಿ ಇವತ್ತು ಮಾತಾಡಿದ್ರು, ಏಕವಚನದಲ್ಲಿ ಮಾತಾಡಿದನ್ನು ಕೇಳಿದಿರಿ. ಅವರ ಸಂಸ್ಕಾರವನ್ನು ಕಾರ್ಕಳಕ್ಕೆ ಇನ್ನು ಏನು ತೋರ್ಪಡಿಸುವ ಅಗತ್ಯ ಇಲ್ಲ. ಇದು ಕಾರ್ಕಳದ ಬಿಜೆಪಿಯವರು ಅಥವಾ ಹಿಂದೂ ಧರ್ಮವನ್ನು ಪೂಜಿಸುವವರು ಯಾರು ಮಾಡಿದ ಕೆಲಸ ಅಲ್ಲ. ಅವರು ಇವತ್ತು ನಮ್ಗೆ ನಿರಂತರವಾಗಿ ಕಾಲ್ ಮಾಡ್ತಿದ್ದಾರೆ, ದಯವಿಟ್ಟು ಅನ್ನೋದನ್ನು ಬಿಡಬೇಡಿ. ಇದರಲ್ಲಿ ಸುನಿಲ್ ಹಿಂದುಗಡೆ ಇರುವ ಇಂಥ ಏನು ಪಟ್ಟಂಗಿಗಳು, ನವೀನ್ ನಾಯಕರಂತ ಭೂಮಾಫಿಯ ಮಾಡುದು, ಇಲ್ಲಿ ಕಲ್ಲನ್ನು ತೆಗೆಯುವುದು ಅನಧಿಕೃತವಾಗಿ, ಅದೇ ಮಹಾವೀರ ಹೆಗಡೆ ಅಂತ ಕೆಟ್ಟ ಕೆಲಸ ಮಾಡುವವರು ಅವರ ಹಿಂದುಗಡೆ ತಿರುಗಿ ಸ್ಟೇಟ್ಮೆಂಟ್ ಕೊಡುದು ಸುನಿಲ್ ಕುಮಾರ್ ಬೆಚ್ಚಿಸ್ಲಿಕ್ಕೋಸ್ಕರ. ಅಲ್ಲ, ಈಗ ತಾವು ಜಾತಿ ನಿಂದನೆಯನ್ನ ಮಾಡಿದ್ರೆ ಸರ್ ಅಲ್ಲಿ ಪ್ರದೇಶಕ್ಕೆ ಹೋದಂತ ಸಂದರ್ಭದಲ್ಲಿ? ಅಲ್ಲಲ್ಲ, ಒಂದು ವಿಷಯ ಹೇಳ್ತೇನೆ ಸರ್, ನಿಮ್ಗೆ ಸಹ ವಿಷಯ ಗೊತ್ತಿರ್ಬೇಕಲ್ಲ ಏನಂತ ಹೇಳಿ. ಇಂಥ ಒಂದು ವ್ಯಕ್ತಿ ಹತ್ರ ಏನು ಸಂಸ್ಕಾರ ಅಗತ್ಯ ಇಲ್ಲ. ನಾನು ಅಲ್ಲಿ ಹೋಗಿದ್ದು ಈ ಪರಶುರಾಮನ ಮೂರ್ತಿಯ ಬಗ್ಗೆ ಯಾರು ಇದನ್ನು ಎನ್ಕ್ವೈರಿ ಆಗ್ಬೇಕಂತ ಬೆನ್ನಿಡ್ತಿದ್ರ ನಮ್ಮ ತಂಡ, ಅದು ಪರಶು ಹಿತರಕ್ಷಣಾ ಸಮಿತಿ ಇರ್ಬೋದು, ಕಾರ್ಕಳದ ಬ್ಲಾಕ್ ಕಾಂಗ್ರೆಸ್ ಇರ್ಬೋದು, ಅಥವಾ ನಮ್ಮ ಜಿಲ್ಲಾ ಕಾಂಗ್ರೆಸ್ ಇರ್ಬೋದು, ವತಿಯಿಂದ ಇದನ್ನು ಮಾಡ್ತಿರುವಾಗ ಅಲ್ಲಿ ಮಾಜಾರು ಮಾಡಿದಾಗ ಅದಕ್ಕೆ ಸೈನ್ ಹಾಕ್ಲಿಕ್ಕೆ ಯಾರು ಬರ್ಬೇಕಂತ ನಂಗೆ ಕಾಲ್ ಬಂದಿತ್ತು. ಆ ಕಾಲ್ ಬಂದಿದ್ದ ಸಂದರ್ಭದಲ್ಲಿ ನಾನು ಅದೇ ದಿವಸ ನಮ್ಮ ಇಂಡೋನೇಷ್ಯಾದ ಬಂದು ಇಳಿದಿದ್ದೆ ಏರ್ಪೋರ್ಟ್ ಅಲ್ಲಿ. ನಂಗೆ 4 ಗಂಟೆ ತಾಸು ಗ್ಯಾಪ್ ಇತ್ತು. ಹಾಗೆ ನೀವು ಏನ್ ಮಾಡ್ತಿದ್ದಾರೆ ನೋಡುವಂತ ಅಲ್ಲಿ ಆಟ ಹತ್ರ ಹೋದೆ. ಅಲ್ಲಿ ಹೋಗುವಾಗ ಈ ಕೃಷ್ಣ ನಾಯಕ ಪೂರ್ವಾಗ್ರಹಿತ ಪೀಡಿತವಾಗಿ ಕಿರಿಸ್ತಿದ್ದಾನೆ ಕಂಪೌಂಡ್ ಒಳಗಡೆ. ಹಾಗೆ ಅವನ ಕಂಪೌಂಡ್ ನ ಒಳಗೇನು ಹೋಗಿಲ್ಲ, ನಾನು ಅವನ ಹತ್ರ ಮಾತನಾಡಿ ಇಲ್ಲ. ಅದಕ್ಕೆ ಸಾಕ್ಷಿ ಅಲ್ಲಿ ಬಂದ ಸರ್ಕಲ್ ಅಥವಾ ಸಬ್ ಇನ್ಸ್ಪೆಕ್ಟರ್ ಅಥವಾ ಅಲ್ಲಿ ಲೋಕಲ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಸಾಕ್ಷಿ ಅಲ್ಲಿ. ಇದು ನಾನು ಆ ಕೃಷ್ಣ ನಾಯಕನ ಮಾತಾಡಿ ಇಲ್ಲ. ಅದಕ್ಕೆ ಜಾತಿಯನ್ನು ಹೇಳಿ ತರಬೇಕಂತ ಸುನಿಲ್ ಕುಮಾರ್ ಡೈರೆಕ್ಷನ್ ಮೇಲೆ ಕೃಷ್ಣ ನಾಯಕ ಮಾತಾಡಿದ್ದಾರೆ. ನೀವು ಒಂದು ವಿಚಾರ ಬಹಳ ಸೀರಿಯಸ್ ಆಗಿ ಗಮನಿಸಬೇಕು. ಈ ಬಗ್ಗೆ ಇವತ್ತು SP ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಮಾಜಾರ್ ಮಾಡುವ ಜಾಗಕ್ಕೆ ನಾವು ಯಾರು ದೂರದಾರ ಇದ್ದಾರೆ ಅವರನ್ನು ಕರೆದಿದ್ದೆವು, ಅದಕ್ಕೋಸ್ಕರ ಅಂತ ಹೇಳಿದ್ರು. ಮತ್ತೆ ನಾನು ಅವರ ಕಂಪೌಂಡ್ ಒಳಗೆ ಹೋಗದೆ ನಾನು ನನ್ನಷ್ಟಕ್ಕೆ ಊರಿಗೆ ಬಂದೆ. ನಮ್ಮ ಬೇರೆ ಹುಡುಗರು ಹೋಗಿ ಅಲ್ಲಿ ಮಾಜಾರಿಗೆ ಸೈನ್ ಹಾಕಿ ಸಹ ಬಂದಿದ್ದಾರೆ. ಅಂದ್ರೆ ಕಂಪ್ಲೇಂಟ್ ಕೊಟ್ಟವರು ನೀವೇ? ಎಲ್ಲ ನಾವು ಮಾಡಿ ಸ್ಪಷ್ಟೀಕರಣ ಒಳಗೆ ಸಿಕ್ಕಿ ಬಿದ್ದೇವೆ ಅಂತ ಹೇಳುವಾಗ ಈಗ ಮೀನನ್ನು ನೀರಿನ ತೆಗೆದಾಗ ಚಡಪಡಿಸ್ತಿದ್ದಾರೆ. ಇವತ್ತು DC ಆಫೀಸ್ಗೆ ಹೋಗುದು, ಅಲ್ಲೊಂದು ಆವತ್ತರ ಎಲ್ಲ ಮಾಡ್ತಾ ಇರ್ಲಿ. ಇವರಿಗೆ ಕೆಲಸ ಇದೆ. ಸುನಿಲ್ ಕುಮಾರ್ ಇವರನ್ನೆಲ್ಲ ಪೂರ್ವಾಗ್ರತ ಪೀಡಿತ ಕಳಿಸುದು ಒಬ್ಬೊಬ್ಬರನ್ನು. ಈಗ ದೂರು ನೀಡಿರುವಂತದ್ದು ಹಾಗಾದ್ರೆ ತಾವೇನಾ? FIR ಅಲ್ಲಿ ನಿಮ್ಮ ದೂರು ಹೆಸರಿದೆಯಾ? ಅಲ್ಲ, ಹೌದು, ನಮ್ಮ ದೂರುದಾರರಲ್ಲಿ ನಮ್ಮ ಹೆಸರು ಇಲ್ಲ. ಬಟ್ ನಾವು ಈ ಬಗ್ಗೆ ಕಾಂಗ್ರೆಸ್ ಇರುದು, ನಾವು ಕಾಂಗ್ರೆಸ್ ಅಲ್ಲ. ಕಾಂಗ್ರೆಸ್ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಹೋಗಿದ್ದು ಏನಾಗ್ತಾ ಉಂಟಂತ. ಅಲ್ಲ, ತಮ್ಮ ಹೆಸರು ಇಲ್ಲದೆ ಅಥವಾ ತಾವು ದೂರನ್ನ ನೀಡದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾವು ಯಾಕೆ ಮಧ್ಯಪ್ರವೇಶವನ್ನ ಮಾಡ್ಬೇಕಿತ್ತು ಅಂತ ಹೇಳಿ? ಮಧ್ಯಪ್ರವೇಶ ಏನಿಲ್ಲ. ನಾನು ರೋಡಲ್ಲಿ ಹೋಗ್ತಿದ್ದ, ಅಲ್ಲಿ ಯಾರು ಸಹ ಹೋಗ್ಬೋದು. ನಾನು ಹೋದೆ. ಯಾರೊಬ್ಬ ಕಾರ್ಕಳಕ್ಕೆ ಇಷ್ಟೊಂದು ಧರ್ಮಕ್ಕೆ ವಿರೋಧ ಮಾಡಿ ಒಂದು ನಕಲಿ ಮೂರ್ತಿಯನ್ನು ತಂದಿಟ್ಟ ಯಾವ ಮಹಾನುಭಾವ ಅಂತ ನೋಡ್ಲಿಕ್ಕೆ ಅಂತ ಹೋದೆ ನಾನು. ಅವರಲ್ಲಿ ಪೊಲೀಸ್ ಹೋಗುವಾಗ ಅವರ ಹಿಂದುಗಡೆ ನೋಡುವಂತ ಹೋಗಿದ್ದ ನಾನು. ನಾನು ಕರ್ಕೊಂಡು ಹೋಗಿದ್ದಲ್ಲ. ಪೊಲೀಸ್ ಅವರು ಅವರ ಒಂದು ಕ್ರಮವನ್ನು ಕೈಗೊಳ್ಳಿಕ್ಕೆ ಅವರಷ್ಟಕ್ಕೆ ಅವರಲ್ಲಿ ಹೋಗಿದ್ದು. ಅಲ್ಲ, ಪೊಲೀಸ್ ಅಲ್ಲಿ ದಾಳಿ ನಡೆಸುವಂತ ಮಾಹಿತಿ ತಮಗೆ ಹೇಗೆ ಸಿಕ್ಕಿತು ಸರ್? ಹಾಗಾದ್ರೆ ಪೊಲೀಸರು ಆ ಪ್ರದೇಶಕ್ಕೆ ದಾಳಿಯನ್ನ ನಡೆಸುವಂತ ಮಾಹಿತಿ ತಮ್ಗೆ ಹೇಗೆ ಸಿಕ್ತು ಅಂತ ಹೇಳಿ? ನಾನೇ ಪೊಲೀಸರ ಹತ್ರ ಕೇಳ್ಕೊಂಡೆ ಯಾವ ಹಂತದಲ್ಲಿ ಉಂಟಂತ ತನಿಖೆ ಅಂತೇಳಿ. ಹಾಗೆ ನಾವು ಇವತ್ತು ಹೋಗಿ ಅದನ್ನೆಲ್ಲ ಮಾಜಾರು ಮಾಡಿ ತರ್ತಾ ಇದ್ದೇವೆ. ತಮ್ಮವ್ರು ಯಾರಿದ್ರು ಬರ್ಬೋದು, ಬಂದು ಮಾಜಾರಿಗೆ ಸೈನ್ ಹಾಕಿ ಜನ ಅವಶ್ಯಕತೆ ಉಂಟಂತ ಅವ್ರು ಹೇಳಿದ ಮೇಲೆ ಅವರ ಕಳಿಸುವಾಗ ಅಲ್ಲಿ ಯಾರು ಇಲ್ಲದಕ್ಕೆ ನಾನೇ ನೋಡುವ ಅಂತ ಹೋದೆ. ಹೋಗುವಾಗ ಇವ್ರದ್ದೆಲ್ಲ ಅಲ್ಲಿ ನಾಟಕ ಆಗ್ತಾ ಉಂಟು, ಹೈ ಡ್ರಾಮಾ. ನೋಡಿ, ನೀವೊಂದು ಬರಿಬೇಕು ಇವ್ರೆ, ನೀವು ಮಾಧ್ಯಮದಲ್ಲಿ ಇದ್ಕೊಂಡು. ನಮ್ಗೆ 2022 ಡಿಸೆಂಬರ್ ಅಲ್ಲಿ ಆ ಪರಶುರಾಮನ ಥೀಮ್ ಪಾರ್ಕ್ ಮಾಡಿಗೆ ವರ್ಕ್ ಆರ್ಡರ್ ಕೊಟ್ಟದ್ದು. ನವೆಂಬರ್ ಅಲ್ಲಿ ಕೃಷ್ಣನಿಗೆ 1 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದಾರೆ.
ಜಿಲ್ಲಾಧಿಕಾರಿ ಉಡುಪಿಯ ಇಂದ ನಿರ್ಮಿತ ಕೇಂದ್ರ ಮೂಲಕ 1 ಕೋಟಿ ರೂಪಾಯಿ ವರ್ಕ್ ಆರ್ಡರ್ ಮಾಡುವ ಮೊದಲು ಇದೇ ಸುನಿಲ್ ಕುಮಾರ್ ಕುಮ್ಮಕ್ಕಿನ ಮೇಲೆ 1 ಕೋಟಿ ರೂಪಾಯಿ ಒಬ್ಬರಿಗೆ ಕೊಟ್ಟಿದ್ದಾರೆ. ಕಲಾವಿದ ಅಂತವ ಅವ ಈಗ ಹೇಳ್ತೇನೆ, ನಾನು ಬಡವ, ನನ್ನ ಹತ್ರ ಏನಿಲ್ಲ, ನನ್ನನ್ನು ಮಾಡ್ತಾರೆ ಉದಯ್ ಶೆಟ್ಟಿ ನಮ್ಮನ್ನು ಬಿಲ್ಲವ ಮತ್ತೆ ಬಂಟ ಮಾಡ್ತಿದ್ದಾರೆ, ನಮ್ಮ ಪೂಜಾರಿ ಅಂತ ಕೆಂಡ ಮೇಲೆ ಮಾಡ್ತಿದ್ದಾರೆ ಅಂತ ಮಾತನ್ನು ಆಡಿಸ್ತಿದ್ದಾನೆ. ನಾವು ಯಾವ ಧರ್ಮದೊಟ್ಟಿಗೆ ಇದ್ದೇವೆ, ನಾವು ಯಾರೊಟ್ಟಿಗೆ ಏನು ಕೆಲಸ ಮಾಡ್ತೇವೆ, ನಂಗೆ ಯಾವ ಬಿಜೆಪಿಯ ಮಹಾವೀರ ಹೆಗಡೆ, ನವೀನ್ ನಾಯಕ ಯಾರ ಸರ್ಟಿಫಿಕೇಟ್ ಅಗತ್ಯ ಇಲ್ಲ. ಉದಯ್ ಶೆಟ್ಟಿ ಧರ್ಮವನ್ನು ಪಾಲಿಸೋಣ, ರಕ್ಷಿಸೋಣ. ಇದರ ಮಧ್ಯೆ ಧರ್ಮವನ್ನು ಹೇಳಿ ತಂದು ಒಬ್ಬರು ಮುಸ್ಲಿಮರ ಕರ್ಕೊಂಡು ಹೋಗಿದ್ದಾನೆ ಹೇಳ್ತಾರೆ. ನನ್ನ ಕಾರಲ್ಲಿ ಒಬ್ಬ ಮಗುವಿನ ಹುಡುಗ ಇದ್ದ, ನನ್ನೊಟ್ಟಿಗೆ ಬಂದವ ಇನ್ನೋ ದೇಶಕ್ಕೆ, ಇನ್ನೊಂದು ನನ್ನ ಕಾರ್ ಬಿಡುವ ಲಿಂಗಾಯತ ಸಮುದಾಯವೇ ಇದ್ದ. ಅದು ಬಿಟ್ಟು ನನ್ನೊಟ್ಟಿಗೆ ಯಾರು ಇರ್ಲಿಲ್ಲ. ಅಲ್ಲಿ ಹೋದ್ರು ನಾನು ಬಂದ್ರು ಏನು ತಪ್ಪು ತಿಳಿಯುವುದಿಲ್ಲ, ಯಾಕಂದ್ರೆ ನಾವೆಲ್ಲ ಧರ್ಮವನ್ನು ಹೊಡೆದು ಮಾತಾಡೋರಲ್ಲ. ಇದು ಸಂಸ್ಕರಿಸಿದ್ರು ಸುನಿಲ್ ಕುಮಾರ್ ಮತ್ತು ತಂಡಕ್ಕೆ ಮಾತ್ರ ಕಾರ್ಕಳದಲ್ಲಿ. ಓಕೆ ಓಕೆ ಈಗಾಗಲೇ ಇನ್ನೊಂದು ಪ್ರಮುಖವಾಗಿ ಸಂಶಯ ಇರುವಂಥದ್ದು ಅಥವಾ ಪ್ರಮುಖವಾದಂಥ ವಿಚಾರವನ್ನು ಗಮನಿಸೋದಾದ್ರೆ, ಇಲ್ಲಿಯ ತನಕ ಕಾರ್ಕಳ ಕಾಂಗ್ರೆಸ್ ಆಕ್ಟಿವ್ ಆಗಿರಲಿಲ್ಲ, ಅಂದ್ರೆ ನೇರವಾಗಿ ರಾಜ್ಯ ಸರ್ಕಾರನೇ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಕಾರ್ಕಳದ ಕಾಂಗ್ರೆಸ್ ನಾಯಕರಿಗೆ. ಈಗ ಏನೋ ರಾಜ್ಯ ಸರ್ಕಾರಕ್ಕೆ ತೊಂದರೆ ಬಂದಿದೆ, ಹಾಗಾಗಿ ಪರಶುರಾಮನ ಹಗರಣವನ್ನ ಎತ್ತಿಕೊಂಡಿದೆ. ಇದರಿಂದ ಮುನಿಯಾಲ್ ಅವರಿಗೆ ಒಂದು ಆಪ್ಷನ್ ಸಿಕ್ಕಿದೆ, ಹಾಗಾಗಿ ಈ ಒಂದು ದಾಳಿಗಳು ಅಥವಾ ಇಂತಹ ಘಟನೆಗಳು ಈಗ ನಡೀತಾ ಇದೆ. ಹೌದಾ? ರಾಜ್ಯ ಸರ್ಕಾರದ ಮೇಲೆ ವಾಲ್ಮೀಕಿ ಹಗರಣ, ಮೂಢ ಹಗರಣ ಬಂದಂತ ಸಂದರ್ಭದಲ್ಲಿ ಈಗ ತಾವು ಆಕ್ಟಿವ್ ಆಗ್ತಾ ಇದ್ದೀರಾ? ನಾವು ಇಲ್ಲಿ ತನಕ ಹೋರಾಟಗಾರರು ಮಾತ್ರ ಹೋರಾಟ ಮಾಡ್ತಾ ಇದ್ರು, ಕಾಂಗ್ರೆಸ್ ಅವರು ಈ ಪ್ರಕರಣದಲ್ಲೇ ಇರಲಿಲ್ಲ, ಸೀನಲ್ಲೇ ಇರಲಿಲ್ಲ. ನಮ್ಗೆ ಸುನೀಲ್ ಕುಮಾರ್ ಅವರ ಹಾಗೆ ಯಾವುದೇ ತರಾತುರಿ ಇಲೆಕ್ಷನ್ಗೋಸ್ಕರ ಯಾವ ಕೆಲಸವನ್ನು ನಾವು ಮಾಡುದಿಲ್ಲ. ಇವರು ಮಾಡಿದ ಕೆಟ್ಟ ಕೆಲಸವನ್ನು ಹಿಂದೂ ಮುಖಂಡರೇ, ಧಾರ್ಮಿಕ ಮುಖಂಡರೇ ನಮಗೆ ಹೇಳಿದ ನಂತರ ನಾವು ಅಲ್ಲಿ ಹೋಗಿ ಅದನ್ನು ನೋಡಿದ್ದು. ನೋಡುವಾಗ ಇವರು ಇಷ್ಟೊಂದು ಕೆಟ್ಟ ಪ್ರಮಾಣದ ಕೆಲಸ ಮಾಡುವ ಅಲ್ಲ ಅಂತ ನಾವು ಹೇಳಿಸಿದ್ವು. ಇವತ್ತು ಆ ಮಹಾವೀರ ಹೆಗಡೆ ಅಂತ ಮಹಾನುಭಾವ ಒಂದು ಹೇಳ್ತಾ ಇದ್ದಾನೆ, ನಾವು 12 ವರ್ಷದಿಂದ ಇದನ್ನು ಕನಸು ಕಾಣ್ತಾ ಇದ್ದೆವು. ಇವತ್ತಲ್ಲಿ ಕಾಂಗ್ರೆಸ್ನವರು ಯಾರ ಪ್ರಚಾರ ಮಾಡ್ತಾ ಇದ್ರು, ಅವರನ್ನು ತೆಗೆದು ನಾವು ಅಲ್ಲಿ ಮೂರ್ತಿ ಪ್ರತಿಷ್ಠೆ ಮಾಡ್ಲಿಕ್ಕೆ ಹೋದೆವು. ಮತ್ತೆ ಅದಕ್ಕೆ ನಾವು ಸುನೀಲ್ ಕುಮಾರ್ ಸಚಿವರಾಗಿರುವಾಗಲೇ ಒಂದು ಬಹಳ ದೊಡ್ಡ ಕಾರ್ಯಕ್ರಮ ಆಗ್ಬೇಕಂತ ನಾವು ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ನಕಲಿ ಮೂರ್ತಿಯನ್ನು ಇಟ್ಟು ಒಬ್ಬ ರಾಜ್ಯದ ದೊರೆ ಮುಖ್ಯಮಂತ್ರಿ, ಯಾವ ಪಕ್ಷದವರೇ ಆಗಿರ್ಲಿ, ಆ ಮುಖ್ಯಮಂತ್ರಿ ಆದ್ಮೇಲೆ ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ ಅಂತ ಮುಖ್ಯಮಂತ್ರಿ ಕೈಯಲ್ಲಿ ಅಂತ ನಕಲಿ ಮೂರ್ತಿಯನ್ನು 2.5 ಕೋಟಿ ರೂಪಾಯಿ ಒಂದು ಸಂಸ್ಕೃತಿ ಕಾರ್ಯಕ್ರಮಕ್ಕೆ ಖರ್ಚು ಮಾಡಿ, ವೈಭವೀಕರಣ ಮಾಡಿ, ಭಜನೆ ಮಾಡಿ, ಜನರನ್ನು ಬ್ಲಫ್ ಮಾಡಿ, ಓಟಿಗೋಸ್ಕರ ಮಾಡಿ, ಸಂಘ ಊದಿಸಿ ಎಲ್ಲ ಮಾಡ್ತಾರಂತಾದ್ರೆ ಇವರಿಗೆ ನೀವು ಏನು ನಮ್ಮ ಟಿವಿಯವರು ನಾನು ಅಭಿನಂದಿಸ್ತೇನೆ. ನೀವು ಈ ಬಗ್ಗೆ ಬಹಳ ಸ್ಪಷ್ಟವಾಗಿ ಮಾತಾಡಬೇಕು. ನೀವೊಂದ್ಸಲ ಸಾಧ್ಯವಾದ್ರೆ ಉಮ್ಮಿಕಾಲ್ ಬೆಟ್ಟಿಗೆ ನಾಳೆ ಬಂದ್ರೆ ನಾನು ನಿಮಗೆ ತೋರಿಸ್ತೇನೆ. ಏನಂತ ಹೇಳಿದ್ರೆ, ಸೊಂಟದ ಮೇಲಿನ ಮೂರ್ತಿಯನ್ನು ತಗೊಂಡೋದ್ರು, ಇದು ಜಿಲ್ಲಾಧಿಕಾರಿಗಳ ಪರ್ಮಿಷನ್ ತಗೊಂಡು ಹೋಗಿದೆ ಅಂತ ಹೇಳಿದ್ರು. ಆ ನಂತರ ಕೆಳಗಿದಿತ್ತು, ಅಲ್ಲಿ ಮುಸ್ತಾಫಾ ಅಂತ ಒಬ್ಬ ಹುಡುಗನ ಹತ್ರ ಹೊಡಿಸಿ ತೋರಿಸಿದ್ರು. ನೀವು ನೋಡ್ಬೋದು ಆ ವಿಡಿಯೋ ನಿಮ್ಗೆ ಕಳಿಸ್ತೇನೆ ನಾನು, ನೀವು ನೋಡಿ. ಮುಸ್ತಾಫಾನ್ ಹತ್ರ ಹೊಡಿಸಿದ್ರು ಅದಕ್ಕೆ ಇದು ಕುರಾಡ್ಲಿಕ್ಕೆ. ಅವ ಪಾಪ ಇದು ಮುಗ್ತಾ ಇರ್ಬೋದು, ಅವ್ನಿಗೆ ಗೊತ್ತಿರ್ಲಿಕ್ಕಿಲ್ಲ ಏನಂತ. ನಾವು ಸಹ ಎಣಿಸಿದೆವು, ಇದು ಕೆಳಗಿದ್ದು ಕಂಚಿ ಇರ್ಬೋದು. ಪರಶುರಾಮನ ಮೂರ್ತಿ ಕಾಲಲ್ಲಿ ಹೊಡೆದವನು ಮುಗ್ಧ ಅಂತ ಹೇಳೋದು ಒಂದು ದೊಡ್ಡ, ನಾನು ಅದನ್ನು ಒಪ್ಪಕ್ಕೆ ರೆಡಿ ಇಲ್ಲ. ಪರಶುರಾಮ ಅಲ್ಲಲ್ಲ, ಉದಯ್ ಕುಮಾರ್ ಶೆಟ್ಟಿ ಅವರೇ ಒಂದು ನಿಮಿಷ. ಪರಶುರಾಮನಿಗೆ ಕಾಲಲ್ಲಿ ಸುತ್ತಿಗೆಲ್ಲಿ ಹೊಡೆದವರು, ನಿಮ್ಗೆ ಬೇಕಿದ್ರೆ ಪೊಲಿಟಿಕಲ್ ಎಜೆಂಡಾ ಇರ್ಬೋದು, ಮೈನಾರಿಟೀಸ್, ಅದು ನಾನು ಮಾತಾಡಕ್ ಹೋಗಲ್ಲ. ಬಟ್ ಪರಶುರಾಮನ ಸುತ್ತಿಗೆಲ್ಲ ಹೊಡೆದ, ಕಾಲಿಗೆ ಹೊಡೆದವರಿಗೆ ನೀವು ಪಾಪದವನು ಇಲ್ದಿದೆ ಅವನಿಗೆ ಜಸ್ಟಿಫೈ ಮಾಡುವಂತ ಸ್ಟೇಟ್ಮೆಂಟ್ ದಯವಿಟ್ಟು ಮಾತಾಡಬೇಡಿ. ಒಂದೇ ನಿಮಿಷ ಉದಯ್ ಅವರೇ. ಎಸ್ ವಿವೇಕ್, ನಾನು ಹೇಳ್ತಿರೋದು ಸರ್, ಒಂದು ಬಂದು ಓವರ್ ಆಲ್ ಫಸ್ಟ್ ಬಂದು ಮೂರ್ತಿ ಕಳವಾಗಿರುವ ಕಂಪ್ಲೇಂಟ್ ಬಂದು ಕೊಟ್ಟಿರೋದು ಸಮಾನ ಮನಸ್ಕರ ತಂಡ. ಮೂರ್ತಿ ಕಳವಾಗಿದೆ ಎಂಬ ಫಸ್ಟ್ ಕಂಪ್ಲೇಂಟ್ ಕೊಟ್ಟಿರೋದು ನಾವು ಸಮಾನ ಮನಸ್ಕರ ತಂಡ. ಓಕೆನಾ? ಮತ್ತೆ ಇನ್ನೊಂದು ಬಂದು ಈ ಮೂರ್ತಿ ಈಗ ಏನಾಗುತ್ತೆ ನಮ್ಗೆ ಅರೌಂಡ್ ಇಡೀ ಅಫಿಷಿಯಲ್ ಸಿಸ್ಟಮ್ ಅಲ್ಲಿ ನಾನು ಆಸ್ ಆಫ್ ನಾವು ಇದುವರೆಗೆ ನಮ್ಮ ಏನು ಫೈಟ್ ಇದೆ ಅದನ್ನ ನೋಡಿದ್ರೆ ನಾವು ಅರುಣ್ ಕುಮಾರ್ ಅವರ ಮೇಲೆ ನಮ್ಗೆ ಅಭಿಮಾನ ಇದೆ. ಯಾಕಂತ ಹೇಳಿದ್ರೆ ಅವರು ಒಂದು ದಕ್ಷ ಅಧಿಕಾರಿ ಎಂಬ ಹೆಸರಿಗೊಂದು ಅಭಿಮಾನ ಇದೆ. ಬಟ್ ಈ ಓವರ್ ಆಲ್ ಪರಶುರಾಮಕ್ಕೆ ಏನಿದೆ, ಈಗ ಮೂರ್ತಿ ಸೀಸ್ ಮಾಡಿದ್ರು, ಮಾಜರ್ ಮಾಡಿದ್ರು, ನಮ್ಗೆ ಒಂದೇ ಒಂದು ಇನ್ಫಾರ್ಮೇಶನ್ ಬಂದಿಲ್ಲ. ನಾವು ಕಂಪ್ಲೇಂಟ್ ಕೊಟ್ಟ ನಂತರ ಕಂಪ್ಲೇನೆಂಟ್ಗೆ ಒಂದು ಇನ್ಫಾರ್ಮೇಶನ್ ಕೊಡುವಂತದ್ದು ಬೇಸಿಕ್ ರಿಕ್ವೈರ್ಮೆಂಟ್. ಇದು ಜಾತಿವಾದ ಇಲ್ಲಿ ಯಾಕಂತ ಹೇಳಿದ್ರೆ ತುಂಬಾ ಡಿಸ್ಕಷನ್ ಬರ್ತಿರೋದು. ವಿವೇಕ್ ಒಂದೇ ನಿಮಿಷ. ಉದಯ್ ಸರ್ ಹೇಳಿ ಸರ್. ಎಸ್ ಉದಯ್ ಕುಮಾರ್ ಅವರೇ ಕೇಳಿಸ್ತಾ ಇದೆ? ಹೇಳಿ. ಈಗಾಗಲೇ ಸಮಾನ ಮನಸ್ಕ ಹೋರಾಟ ಸಮಿತಿ ಹೇಳೋ ತರ ಮೊದಲಾಗಿ ದೂರು ನೀಡಿರುವಂತದ್ದು ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರ್ತಿ ಕಾಣೆಯಾಗಿದೆ ಅಂತ ಹೇಳಿ ದೂರನ್ನು ಅವರು ನೀಡಿದ್ದಾರೆ. ಈಗಾಗಲೇ ನಮ್ಮ ಜೊತೆ ಕಾರ್ಯಕ್ರಮದಲ್ಲೂ ಕೂಡ ಜಾಯ್ನ್ ಆಗಿದ್ದಾರೆ ವಿವೇಕ್ ಶೆಟ್ಟಿ ಅವರು. ಬಟ್ ಅವರಿಗೆ ಪೊಲೀಸ್ ಮೂಲಗಳು ತನಿಖೆ ಯಾವ ಹಂತದಲ್ಲಿದೆ, ಯಾವಾಗ ದಾಳಿ ಮಾಡ್ತೇವೆ ಅಥವಾ ದಾಳಿ ಮಾಡುವಂಥದ್ದು ಬೇಡ, ಯಾವ ಹಂತದಲ್ಲಿದೆ ಅಥವಾ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನು ನೀಡೋದಿಲ್ಲ. ಬಟ್ ಬದಲಾಗಿ ತಮಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಪೊಲೀಸರು ನೀಡ್ತಾ ಇದ್ದಾರೆ. ಹಾಗಾದ್ರೆ ಇದು ರಾಜಕೀಯ ಅಲ್ಲದೆ ಇನ್ನೇನಿದು ಇದು ಈ ಪ್ರಕರಣಕ್ಕೆ? ಇಲ್ಲಿಯ ತನಕ ಯಾವುದೇ ಸುದ್ದಿಗಳು ಇಲ್ಲದಂತ ಸಂದರ್ಭದಲ್ಲಿ ಈಗ ತಮ್ಮ ರಾಜ್ಯ ಸರ್ಕಾರಕ್ಕೆ ಆಪತ್ತು ಬಂದಾಗ ಕಾರ್ಕಳಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಇಲ್ಲಿ ತನಕ ಕಾರ್ಕಳ ಕಾಂಗ್ರೆಸ್ ಕೂಡ ಸೈಲೆಂಟ್ ಆಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ರಾಜ್ಯಕ್ಕೆ ತಂದು
ಪ್ಲಸ್ ಮತ್ತೆ ಮೈನಸ್ ಅನ್ನು ಅಳಿಯುವವನು ನಾನಲ್ಲ. ಇದನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಸಿಐಡಿ ತನಿಖೆ ಕೊಟ್ಟಿದ್ದಾರೆ. ಕೊಟ್ಟ ತನಿಖೆಯಲ್ಲಿ ಕೃಷ್ಣನಾಯ್ಕ ಕೋರ್ಟಿಗೆ ಹೋಗಿ ಸ್ಟೇ ತರ್ತಾರೆ. ಈಗ ಇವರು ಕಂಚಿನ ಮೂರ್ತಿ ಮಾಡಿದವರು ಹೌದಂತಾದ್ರೆ ಇಲ್ಲಿ ಇವ್ರು ಯಾಕೆ ಕೋರ್ಟಿಗೆ ಹೋಗ್ಬೇಕು, ಯಾಕೆ ಸ್ಟೇ ತರಬೇಕು, ಏನ್ ಅಗತ್ಯ ಉಂಟು ಇವರಿಗೆ ತರುವಂತದ್ದು? ಮತ್ತೆ ಇದನ್ನು ಮಾಡೋ ಇದರ ಹಿಂದೆ ಎಷ್ಟು ಜನ ಬೇಕಾದ್ರೆ ಹೋರಾಟ ಮಾಡ್ಬೋದು. ಅವ್ರು ಎಷ್ಟು ಪೊಲೀಸ್ ಅವರೊಟ್ಟಿಗೆ ಫಾಲೋಅಪ್ ಅಲ್ಲಿದ್ದಾರೆ ಅಥವಾ ಎಷ್ಟು ಈ ಬಗ್ಗೆ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ನಾವು ನಮ್ಮ ಕೆಲಸವನ್ನು ಫಾಲೋಅಪ್ ಮಾಡ್ತಿದ್ದೆವು, ಏನಾಗ್ತಾ ಉಂಟು ಏನಾಗ್ತಾ ಉಂಟು ಇರೋ ಬಗ್ಗೆ. ನಮ್ಮ ಪೊಲೀಸಿನ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ. ಕರ್ನಾಟಕ ರಾಜ್ಯ ಪೊಲೀಸ್ ದೇಶದಲ್ಲೇ ಕಂಡಂತ ಅತ್ಯುನ್ನತ ಸೇವೆ ಕೂಡ ಪೊಲೀಸ್. ಅದರಲ್ಲಿ ನಮ್ಮ ಉಡುಪಿಯಲ್ಲಿ ಒಬ್ಬ ಶ್ರೇಷ್ಠ SP ಇದ್ದಾರೆ ಅರುಣ್ ಕುಮಾರ್ ಅಂತ, ಅವರ ಮೂಲಕ ತನಿಖೆ ಆಗ್ತಾ ಉಂಟು. ನಮ್ಗೆ ಆ ಬಗ್ಗೆ ನಂಬಿಕೆ ಇದೆ. ತನಿಖೆ ಹೇಳಿ ಸರ್, ಹೇಳಿ. ಅದೇ ತನಿಖೆ ಯಾವ ಹಂತದಲ್ಲಿ ನಡೀತಾ ಉಂಟು ನಮ್ಗೆ ತಿಳಿಬೇಕಲ್ಲ, ಅದ್ರ ಬಗ್ಗೆ ಮಾಹಿತಿ ತಗೊಳ್ತಿದ್ದೇವೆ. ಬೇರೆ ಹೋರಾಟ ಮಾಡುವವರು ಎಷ್ಟು ತಗೊಳ್ತಾರೆ, ಅವ್ರು ಮಾತಾಡ್ತಾರ, ಇದು ನಮ್ಗೆ ಆ ವಿಚಾರ ಅಲ್ಲ. ನಾವು ಏನು ಮಾಡ್ತೀವಿ ಅದನ್ನ ಫಾಲೋಅಪ್ ಮಾಡೋದು ಮಾತ್ರ ನಮ್ಮ ಕೆಲಸ. ಓಕೆ. ಸೊ ಹಾಗಾಗಿ ತನಿಖೆ ಯಾವ ಹಂತದಲ್ಲಿತ್ತು ಅನ್ನುವಂಥದ್ದು ತಮಗೆ ಮಾಹಿತಿ ಸಿಕ್ತು. ಸೊ ಆ ಸಂದರ್ಭದಲ್ಲಿ ತಾವು ಕೂಡ ಅಲ್ಲಿಗೆ ಆ ಪ್ರದೇಶಕ್ಕೆ ಭೇಟಿಯನ್ನು ನೀಡಿದ್ದೀರಾ. ಜಾತಿ ನಿಂದನೆ ಆಗಿಲ್ಲ, ಬದಲಾಗಿ ಕೇವಲ ಪ್ರದೇಶಕ್ಕೆ ಭೇಟಿ ನೀಡಿದ್ದೀರಾ. ಅದಾದ ಬಳಿಕ ದೂರುದಾರರ ಸಹಿ ಅಂತ ಹೇಳಿದ್ರಿ ಸರ್. ಈಗ ದೂರುದಾರರು ಈಗಾಗಲೇ ವಿವೇಕ್ ಶೆಟ್ಟಿ ಅವರು ತಮ್ಮ ಹುಡುಗರು ಯಾಕೆ ಸಹಿ ಮಾಡೋದಕ್ಕೆ ಹೋದ್ರು ಹಾಗಾದ್ರೆ? ಹಲೋ ಉದಯ್ ಅವರೇ, ಈಗಾಗಲೇ ದೂರುದಾರರು ಸಮಾನ ಮನಸ್ಕ ಸಮಿತಿಯವರು ಅವರು ಈಗಾಗಲೇ ಸಹಿ ಮಾಡೋದಕ್ಕೆ ಹೋಗ್ಬೇಕು. ಆ ಒಂದು ಸಂದರ್ಭದಲ್ಲಿ ಮಹಜರ್ ಮಾಡುವಾಗ ತಮ್ಮ ಹುಡುಗರು ಯಾಕೆ ಸಹಿ ಮಾಡೋದಕ್ಕೆ ಹೋದ್ರು ಅಂತ? ನಮ್ಮ ಹುಡುಗರು ಯಾರು ಬೇಕಾದ್ರೂ ಹೋಗ್ಬೋದು. ಕಾರ್ಕಳದ ಬಗ್ಗೆ ಸಂಬಂಧ ಯಾರು ಬೇಕಾದ್ರೂ ಹೋಗಿ ಅಲ್ಲಿ ಮಾಡುವ, ಅಲ್ಲಿದ್ರು. ಅಲ್ಲಿ ನಾನಿದ್ದೆ, ನಾನು ಹೋದೆ. ಮತ್ತೆ ಅವರು ನಮ್ಗೆ ನಾಟಕ ಎಲ್ಲ ನೋಡಿ ಇದೆಲ್ಲ ಕಪಾಬ ಸಣ್ಣ ಅಲ್ಲಿಂದ ಬಂದೆ. ಮತ್ತೆ ಬೇರೆ ಹುಡುಗರನ್ನು ಕರೆದ್ರು ಅಲ್ಲಿ ಬೆಂಗಳೂರು, ಅವರು ಹೋಗಿ ಸೈನ್ ಹಾಕಿದ್ದಾರೆ. ಓಕೆ. ಸೊ ಪೊಲೀಸ್ ಇಲಾಖೆ ಕಾರ್ಕಳದ ಯಾರು ಬೇಕಾದ್ರೂ ಬರ್ಬೋದು, ಸಿಗ್ನೇಚರ್ ಹಾಕಿ ಹೋಗ್ಬೋದು ಮಹಜರ್ ಯಾರಿಗೆ ಮೂರ್ತಿಯನ್ನು ಹಿಡಿಬೇಕು, ಕಳ್ಳತನ ಮಾಡಿದವರು ಹೇಳ್ಬೇಕಾದ್ರೆ ಈಗ ಅವರ ಹಿಂದುಗಡೆ ತಿರುಗುವವರಿದ್ದೆ, ಅವರ ಕತ್ರ ಬರ್ತಾರ? ಈಗ ಸುನಿಲ್ ಕುಮಾರ್ ಹಿಂದುಗಡೆ ಇದು ಇನ್ನೂ ಸತ್ಯ ಅಂತ ಪ್ರತಿಪಾದಿಸುವವರಿದ್ದಾರೆ. ನೀವು ಏನ್ ಸರ್, ನೀವು ಏನು ನೋಡ್ತಾ ಇದ್ದೀರಿ? ಎಲ್ಲಿಯಾದ್ರೂ ಜಗತ್ತಲ್ಲಿ ಉಂಟಾ ಒಂದು ಪರಶುರಾಮನ ನಕಲಿ ಮೂರ್ತಿಯನ್ನು ಮಾಡಿ ಪ್ರತಿಷ್ಠೆ ಮಾಡಿ ಅದನ್ನು? ಈಗ ಅದು ನಾನು ಪ್ರತಿಷ್ಠೆ ಮಾಡಿದಲ್ಲ, ಅದು ದೇವರಲ್ಲ, ಚಪ್ಪಲಿ ಹಾಕೊಂಡು ಹೋಗ್ಬೋದು. ಇದೇನು ಚಪ್ಪಲಿ? ಯಾರು ಮಾತಾಡುದು ಈ ಮಾತನ್ನೆಲ್ಲ? ನಮ್ಗೆ ಬಹಳ ಬೇಸರ ಆಗ್ತದೆ. ನಿಮ್ಮಂತ ನೀವೆಲ್ಲ ಸಮಾಜದ ಬಗ್ಗೆ ಬೇರೆ ಬೇರೆ ವಿಷಯ, ಈಗ ಇಷ್ಟು ಮಳೆ ಬರ್ತಾ ಉಂಟು, ಬೇರೆ ಬೇರೆ ಶಿರಾಡಿ ಘಾಟಿ ವಿಷಯ ಇದನ್ನೆಲ್ಲ ಪ್ರಚಾರ ಮಾಡೋ ಸಮಿತಿಯಲ್ಲಿ ಈ ಒಂದು ಕೆಟ್ಟ ವಿಚಾರಕ್ಕೋಸ್ಕರ ನಾವು ಇಷ್ಟು ಸಮಯ ವ್ಯರ್ಥ ಮಾಡ್ತೇವೆ ಅಂತ ನನಗೆ ಮನಸ್ಸಿಗೆ ಬಹಳ ವೇದನೆ ಆಗ್ತಾ ಉಂಟು. ಆದ್ರೂ ನಾವು ಏನು ಉಪಾಯ ಇಲ್ಲದಾಗಿ ನಾವು ಕಳ್ಳರಂತ ಆಗ್ಬಾರ್ದಲ್ಲ, ಅದಕ್ಕೋಸ್ಕರ ಮಾತಾಡ್ತಿದ್ದೇವೆ. ಮಹಾನುಭಾವ ಮಹಾವೀರ ಹೆಗಡೆ ಇರ್ಬೋದು, ಆ ನವೀನ್ ನಾಯಕ್ ಇರ್ಬೋದು, ಅವರು ಮಾಡೋ ಕೆಲಸ ನೋಡಿದ್ರೆ ಆ ಕಾರ್ಕಳದಲ್ಲಿ ನಾವು ಸರ್ಟಿಫಿಕೇಟ್ ಕೊಡ್ಬೇಕಂತಿಲ್ಲ. ಅವರ ಮಾತಲ್ಲೇ ಅವರ ವ್ಯಕ್ತಿತ್ವ ರುಚಿಪಡಿಸ್ತಾ ಇದ್ದಾರೆ. ನಾನು ಏನು ಹೋಗಿದ್ದು, ನಾನು ಯಾಕೆ ಹೋಗಿದ್ದು? ನಾನೊಬ್ಬ ತಪ್ಪು ಕೆಲಸ ಮಾಡೋ ವಿಧಾನ ನೋಡ್ಲಿಕ್ಕೆ ಹೋಗಿದ್ದು. ನಾನೇನು ಕಳ್ಳತನ ಮಾಡಿದ್ರೆ ಹಾಗೆ ನಂಗೆ ಅಲ್ಲಿ ಹೋಗ್ಲಿಕ್ಕೆ ಧೈರ್ಯ ಇರ್ತಿಲ್ಲ. ಹಾಗೆ ಅವ್ರು ಯಾರು ಬರ್ಬೋದಿತ್ತಲ್ಲ ಧೈರ್ಯ ಇದ್ರೆ ಅಲ್ಲಿಗೆ? ಅವ್ರು ಬರ್ಬೋದಿತ್ತಲ್ಲ, ಅವ್ರಿಗೆ ಏನೋ ₹1 ಧೈರ್ಯ ಇದ್ರೆ ಅವರು ಫಾಲೋಅಪ್ ಮಾಡ್ಬೋದು. ಈಗ ನಾಳೆ ಹೋಗಿ ಅವ್ರು ನಿಂತುಕೊಂಡು TC ಅವರ ಹತ್ರ ಅಥವಾ SP ಹತ್ರ ನೋಡಿ ಅವರು ಪ್ರತಿಭಟನೆ ಮಾಡಿ ಆಯ್ತು ಕಂಚಿನ ಮೂರ್ತಿ ಅಂತ ಹೇಳಿ ಅಲ್ಲಿ ಅವರು ಕರೀಲಿ ಎಲ್ಲರನ್ನು, ಅಥವಾ ನಾಳೆ ಬೆಟ್ಟಕ್ಕೆ ಬರ್ಲಿ, ನೀವು ನಮ್ಮ ಟಿವಿಯವರು ಬನ್ನಿ, ನಾವು ಸಹ ಬರ್ತೇವೆ. ಈಗ ಅಲ್ಲಲ್ಲ, ಈಗ ಒಂದು ನಿಮಿಷ ಸರ್, ಒಂದ್ ನಿಮಿಷ ನನಗೆ ಸರ್, ಒಂದ್ ನಿಮಿಷ ಮಾತಾಡ್ಬೇಕು. ಒಂದ್ ನಿಮಿಷ ಸರ್. ಉದಯ್ ಕುಮಾರ್ ಶೆಟ್ಟಿ ಅವರು ಯಾರು ಸಮಾನ ಮನಸ್ಕರ ತಂಡಕ್ಕೆ ಮಾತಾಡ್ತಿರೋದಲ್ಲ, ಉದಯ್ ಕುಮಾರ್ ಶೆಟ್ಟಿ ಅವರು ಯಾರಿಗೆ ಕೇಳ್ತಿರೋದಂತ ನನ್ಗೊಂದು ಅವರ ಜಸ್ಟ್ ಯಾಕಂತ ಹೇಳಿದ್ರೆ ಪ್ರತಿಭಟನೆ ನಡೆಸಿದ್ದಾರೆ ಬಿಜೆಪಿ ಅವರು ಅವರ ವಿಚಾರವಾಗಿ. ಥ್ಯಾಂಕ್ ಯು ಸರ್. ಉದಯ್ ಕುಮಾರ್ ಮುನಿಯಲ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಮಾತಾಡಿದ್ರು. ಸೊ ಧನ್ಯವಾದಗಳು. ಅಂಡ್ ಕಾರ್ಯಕ್ರಮದ ಮುಂದಕ್ಕೆ ಚರ್ಚೆಯನ್ನು ಮುಂದುವರಿಸೋಣ. ಬಟ್ PCR ಟೀಮಿಗೆ BJP ಅವರನ್ನು ಸಾಧ್ಯ ಆದರೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ. ನವೀನ್ ನಾಯಕ್ ಸಾಧ್ಯವಾದರೆ ಕಾಂಟ್ಯಾಕ್ಟ್ ಮಾಡಿ. ಬಿಕಾಸ್ ನಮ್ಮ ಕಡೆಯಿಂದ ನಮ್ಮ ಪ್ರಯತ್ನವನ್ನು ಮಾಡೇ ಮಾಡ್ತೀವಿ. ಸೊ ನೇರವಾಗಿ ನೇರ ಪ್ರಸಾರದಲ್ಲಿ ಹೇಳುವಂಥದ್ದು, ಅವರನ್ನು ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೇವೆ. ಆ ವ್ಯಕ್ತಿ ಏನಾದರೂ ಕರೆಯನ್ನು ಸ್ವೀಕರಿಸಿದರೆ ಆ ವ್ಯಕ್ತಿಯ ಜೊತೆಗೂ ಕೂಡ ಮಾತಾಡೋಣ. ಅವರ ವಾದಗಳು ಏನಿದೆ, ಅವರು ಕೂಡ ಇವತ್ತು ಪ್ರತಿಭಟನೆ ನಡೆಸಿದ್ರಲ್ವಾ, ಯಾವ ಕಾರಣಕ್ಕೋಸ್ಕರ ಮಾಡಿದ್ರಿ ಸರ್? ತಮ್ಮ ಮುಖದಲ್ಲಿ ಏನಾದರೂ ಸ್ವಲ್ಪ ಮರ್ಯಾದೆ ಅಂತ ಇದ್ದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ರಿಪ್ಲೈ ಆದರೂ ಮಾಡ್ಬೋದಿತ್ತು. ತಮ್ಮ ಪಾಡಿಗೆ ತಾವುಗಳು ಪ್ರತಿಭಟನೆಯನ್ನು ನಡೆಸ್ತೀರಾ, ಮಾಧ್ಯಮಗಳು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಯಾವ ಕಾರಣಕ್ಕೋಸ್ಕರ? ಎಸ್ ವಿವೇಕ್ ಅವರೇ, ತಮ್ಮ ವಿಚಾರವನ್ನು ಮುಂದುವರಿಸೋದಾದ್ರೆ ಸರ್. ಒಂದು ಬಂದು 10 ಸುನಿಲ್ ಶಾಸಕರು ಹೇಳುವ ಮಾತೇನಂತ ಹೇಳಿದ್ರೆ 10 ವರ್ಷದ ಕೂಸು ನಂದಿ ಪ್ರಾಜೆಕ್ಟ್ ಅಂತ ಹೇಳಿ. ಸೊ ಅದು ಅವರು ತುಂಬಾ ಕಡೆ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಗೋಮಾಳ ಜಾಗ ಸರ್, ಇದು ಗವರ್ಮೆಂಟ್ ಇಂದ ರಿಜೆಕ್ಟ್ ಆಗಿದೆ ಆಲ್ರೆಡಿ. ಇದು ರಿಜೆಕ್ಟ್ ಆಗಿರೋ ಪ್ರಪೋಸಲ್ ರಿಜೆಕ್ಟ್ ಆಗಿರೋದ್ರಲ್ಲಿ ಇವರು ಬಂದು ಸರ್ಕಾರದ ಅಂದ್ರೆ ಟ್ಯಾಕ್ಸ್ ಪೇಯರ್ಸ್ ಹಣ ಪೋಲ್ ಮಾಡಿದ್ದಾರೆ ಇಲ್ಲಿ.
ಇದರಲ್ಲಿ ಡಿಸಿ ಇರ್ಬೋದು, ಇಲ್ಲಾದ್ರೆ MLA ಇಬ್ರು ಕೋಆರ್ಡಿನೇಷನ್ ಮಾಡಿರೋದು. ಹಳೆ ಡಿಸಿ ಬಂದು ಮೂರ್ತಿಯನ್ನು ಗೋಮಾಳ ಜಾಗದಲ್ಲಿ ಇನ್ಸ್ಟಾಲ್ ಮಾಡಕ್ ಹೆಲ್ಪ್ ಮಾಡಿದ್ರು. ಈಗಿದ್ದ ಡಿಸಿ ವಿದ್ಯಾಕುಮಾರಿ ಮೇಡಮ್ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಅವ್ರು ನಮ್ಮ ಹತ್ರ ನಾವು ಫಾಸ್ಟಿಂಗ್ ಕುತ್ಕೊಂಡಾಗ, ನಾವು 9ನೇ ದಿವಸ ಫಾಸ್ಟಿಂಗ್ ಬಿಡುವಾಗ ಅವ್ರು ಕಾಲ್ ಮಾಡಿ ನಮ್ಮ ಹತ್ರ ಹೇಳಿರೋದು 1 ತಿಂಗಳೊಳಗೆ ನಾನು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿಸ್ತೇನೆ ಅಂತ. ನಾವು ಯಾವುದನ್ನೆಲ್ಲ ಮಾತಾಡ್ತಿದ್ದೇವೆ ಸರ್, ಒಂದ ವಿಡಿಯೋ ರೆಕಾರ್ಡಿಂಗ್ ಇದೆ ನಮ್ಮ ಹತ್ರ, ಇಲ್ಲಾದ್ರೆ ಡಾಕ್ಯುಮೆಂಟ್ ಇದೆ, ಅದು ಬಿಟ್ಟು ಯಾವುದೇ ಒಂದು ಎಕ್ಸ್ಟ್ರಾ ಲೈನ್ ನಾವು ಮಾತಾಡಲ್ಲ. ಇದನ್ನ ಹೇಳಿದ್ದ ವಿದ್ಯಾಕುಮಾರಿ ಮೇಡಮ್ ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ರಿಟರ್ನ್ ಇದೇನು ಚಿಕ್ಕ ಗೊಮ್ಮೆನ ಯಾರಾದ್ರೂ ತೆಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿ. ಆ ನಂತರ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ರು ಆ ಪ್ಲೇಸಿಗೆ. ನಾವು ತಿಳ್ಕೊಂಡ್ವಿ ಏನೋ ಇವರು ನಾವು ಹೇಳಿರೋ ಕಂಪ್ಲೇಂಟ್ ನೋಡಿ ಅವ್ರು ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಅಂತ. ಇವತ್ತು ನಾನು ಪೊಲೀಸ್ ಇಲಾಖೆ ಕೇಳುವಂತ ಪ್ರಶ್ನೆ ಏನಂತ ಹೇಳಿದ್ರೆ, ಇವತ್ತು ನೀವು ಬೆಂಗಳೂರು ಹೋಗಿ ಸೀಸ್ ಮಾಡಿ ಬರುವಂತ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ನೀವು ಅವತ್ತು ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು ನಿಮ್ಮ ಕಣ್ಣ ಮುಂದೆನೆ ಒಂದು ಮೂರ್ತಿ ಹೋಗ್ತಿರುವಾಗ ನೀವು ಯಾಕೆ ನಿಲ್ಸಿಲ್ಲ? ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಇತ್ತು, ಫಸ್ಟ್ ಪಾಯಿಂಟ್. ಇನ್ನೊಂದು ಬಂದು ನಾವು ಸತ್ಯಾಗ್ರಹ ಮಾಡಿದ್ದೇವೆ, ಯಾವುದೇ ಏನೇ ಇರ್ಲಿ ಸರ್, ಒಂದು ವಿರೋಧ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಅಂತ ಹೇಳಿದ್ರೆ, ನಾವು ಆಲ್ರೆಡಿ ತಹಸೀಲ್ದಾರಿ ಕಂಪ್ಲೇಂಟ್ ಮಾಡಿದ್ದೇವೆ, DC ಕಂಪ್ಲೇಂಟ್ ಮಾಡಿದ್ದೇವೆ, ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಮಾಡಿದ್ದೇವೆ, ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಜುಲೈ 28ಕ್ಕೆ ನಾವು ಆಲ್ರೆಡಿ ಮಾಡಿದ್ದೇವೆ. ಇಷ್ಟಿರುವಾಗ ಇವತ್ತು ಅದೇ DC ಅವರು ಮೇಡಮ್ ಅವರು ಹೇಳ್ತಾರೆ, ನಾನು ಹೈಕೋರ್ಟ್ ಅಲ್ಲಿ ಇದೆ, ನಾನು ಅದರ ಬಗ್ಗೆ ಮಾತಾಡಕ್ಕಾಗಲ್ಲ, ನಾಗಮೋಹನ್ ಕಮಿಟಿಯಲ್ಲಿ ಇದೆ, ಅದ್ರ ಬಗ್ಗೆ ನಾನು ಮಾತಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಅವತ್ತು ಲೋಕಾಯುಕ್ತದಲ್ಲಿತ್ತು, ನಾವು ಅವರಿಗೆ ಮನವಿ ಮಾಡಿದ್ವಿ, ನಾವು 9 ದಿವಸ ಉಪ ಸತ್ಯಾಗ್ರಹ ಮಾಡಿದ್ವಿ. ಅವತ್ತು ಮೂರ್ತಿಯನ್ನು ತೆರವು ಮಾಡ್ಲಿಕ್ಕೆ ಪೊಲೀಸು ಸಪೋರ್ಟ್ ಮಾಡಿದ್ರು, DC ಸಪೋರ್ಟ್ ಮಾಡಿದ್ರು. DC ಡೈರೆಕ್ಷನ್ ಅಲ್ಲಿ ಆಗಿರೋದು ಸರ್ ಇದು. ಯಾಕಂದ್ರೆ ಅವತ್ತು ಆ ಮೂರ್ತಿಯ ಬಗ್ಗೆ ಜಸ್ಟಿಫಿಕೇಶನ್ ಕೊಟ್ಟವನು ಯಾರು ಅಂತ ಹೇಳಿದ್ರೆ, ಇವತ್ತು ಸಸ್ಪೆಂಡ್ ಆಗಿರೋ ಅರುಣ್ ಕುಮಾರ್. ಈ ಮೂರ್ತಿ ಆಂಗಲ್ ಚೇಂಜ್ ಆಗ್ಬೇಕಂತ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಆರ್ಟಿಕಲ್ ಕೊಟ್ಟವರು ಅರುಣ್ ಕುಮಾರ್. ಇವತ್ತು 1 ವರ್ಷ ಬಿಟ್ಟ ನಂತರ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಹಾಗಾದ್ರೆ ಇದರಲ್ಲಿ DC ಫುಲ್ಲಿ ಇನ್ವಾಲ್ಡ್ ಅಂತ ಹೇಳೋದು 100% ಅಲ್ವಾ? DC ಅವರು ಇನ್ವಾಲ್ವ್ ಆಗಿ ಮಾಡಿದ್ರು. DC ಮತ್ತೆ ಶಾಸಕರ ಮಿಲನದಲ್ಲಿ ಆಗಿರುವಂತ ಕೆಲಸ ಇದು. ಇವತ್ತು DC ಅವರು ಹೈಕೋರ್ಟ್ ಅಲ್ಲಿ ಇದೆ, ನಾನು ಮಾತಾಡಲ್ಲ ಅಂತ ಹೇಳುವ DC ಅವರು ಅವತ್ತು ಲೋಕಾಯುಕ್ತದಲ್ಲಿ ಇದ್ದಾಗ ಹೇಗೆ ಬಿಟ್ರು? ಪೊಲೀಸ್ ಪ್ರೊಟೆಕ್ಷನ್ ಕೊಡೋಕೆ ಏನಾದ್ರು ರೈಟ್ಸ್ ಇದೆಯಾ ಸರ್? ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟ ಮೂರ್ತಿ ತೆರವಾಗಿದೆ. ನಾನು ಅರುಣ್ ಕುಮಾರ್ ಸರ್, ನಾನು ಅವರನ್ನು ಗೌರವಿಸ್ತೇನೆ. ಅವ್ರ ಹತ್ರ ಒಂದೇ ಒಂದು ಕ್ವಶನ್, ನಿಮ್ಮ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಮೂರ್ತಿಯನ್ನು ನೀವು ತೆರವು ಮಾಡ್ಲಿಕ್ಕೆ ಹೇಗೆ ಬಿಟ್ರಿ? ತೆರವು ಮಾಡಿದ್ರಿಂದ ಇವತ್ತಿಗೆಲ್ಲ ಕ್ವಶನ್ ಬರ್ತಿರೋದಲ್ವಾ? ಇವತ್ತು ಬಂದು ಕಂಚಿದ ಮೂರ್ತಿ ತಂದು ಕಾರ್ಕಳ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟು, ಅಲ್ಲಿ ಉಮಿಕಲ್ ಬೆಟ್ಟದಲ್ಲಿ ಒಂದು ಕಾಲಿದೆ, ಇಲ್ಲೊಂದು ಕಾಲಿದೆ ಅಂತ ಹೇಳೋದು. ಫಸ್ಟ್ ನಾನು ಹೇಳ್ತಿರೋದು, ನಮಗೆ ಆ ವಿಡಿಯೋ, ಆ ಡಿಸ್ಮ್ಯಾಂಟಲ್ ಮಾಡಿರೋ ವಿಡಿಯೋ ರೆಕಾರ್ಡಿಂಗ್ ಬೇಕು. FSI ಲೈಸೆನ್ಸ್ ಆ ಕಾಲಿಗೆ ಟೆಸ್ಟ್ ಆಗ್ಬೇಕಿದ್ರು ನಮ್ಗೆ ಡಿಸ್ಮೆಂಟಲ್ ಮಾಡಿರೋ ವಿಡಿಯೋ ರೆಕಾರ್ಡಿಂಗ್ ಬೇಕು. ಮತ್ತೆ ಕೃಷ್ಣ ನಾಯಕ್ ಅವರು ಹೇಳ್ತಾರೆ, ನಾನು ಏನೋ ಬಿಲ್ಲವ ಬಣ್ಸ್ಗೆ ಮಾತಾಡ್ತಾರೆ, ನಾನೊಂದು ಪಾಪದವನು, ನಾನು ಶಿಲ್ಪಿ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಅವರು ಶಿಲ್ಪಿ ಇರಕ್ಕೆ ಅನ್ಫಿಟ್ ಸರ್. ಯಾಕಂತ ಹೇಳಿದ್ರೆ, ಪರಶುರಾಮನ ಮೂರ್ತಿಯನ್ನು ಅನ್ಯ ಧರ್ಮೀಯವನ್ನು ಮುಟ್ಟುವುದು ತಪ್ಪು. ಅನ್ನ ಧರ್ಮೀಯವನ್ನು ಪರಶುರಾಮನ ಮೂರ್ತಿಗೆ ಸುತ್ತಿಗೆಯಲ್ಲಿ ಹೊಡೆಯುವಾಗ ಅದೇ ಮೂರ್ತಿ ಮಾಡಿದವನು ಕೃಷ್ಣ ನಾಯಕ್ ಅಲ್ವಾ? ಅವರು ಅವತ್ತ್ಯಾಕೆ ಮಾತಾಡಿಲ್ಲ? ಅವರಿಗೆ ಹಿಂದೂ ಧರ್ಮದ ಬಗ್ಗೆ, ಅವರು ಫಸ್ಟ್ ಆಫ್ ಆಲ್ ಹಿಂದುತ್ವದ ಬಗ್ಗೆ ಮಾತಾಡುವವರು, ಅವರು ಎಲ್ಲಿದ್ರು ಇದುವರೆಗೆ? ನಾವು ಪ್ರೊಟೆಸ್ಟ್ ಮಾಡಿದಾಗ ಬರ್ಬೇಕಿತ್ತು, ಅವರು ಬಂದು ಹೇಳ್ಬೇಕಿತ್ತು, ಇಲ್ಲಪ್ಪ ಮೂರ್ತಿ ನಾನು ಎಲ್ಲಿ ಬರೋಕ್ಕೂ ಸಿದ್ಧ ಇದ್ದೇನೆ, ಯಾವ ಟೆಸ್ಟಿಗೂ ತನಿಖೆಗೂ ಸಿದ್ಧ ಇದ್ದೇನೆ, ಮೂರ್ತಿದು ನೀವು ಟೆಸ್ಟ್ ಮಾಡಿಸಿ, ಯಾಕಂದ್ರೆ ನನ್ನ ಮೇಲೆ ತಪ್ಪು ಆಪಾದನೆ ಬರ್ತಾ ಇದೆ, ಮೂರ್ತಿ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗ್ಬೇಕಂತ ಅವರು ಮೂರ್ತಿ ಮಾಡಿದವರು DC ಹತ್ರ ಹೋಗಿ ಅವ್ರು ಮನವಿ ಕೊಡ್ಬೇಕಿತ್ತು. ಯಾಕೆ ಕೊಟ್ಟಿಲ್ಲ? MLA ಸಾಹೇಬರು ಅದರ ನಂತರ ಯಾವ್ದೋ ಬೇರೆ ಪ್ರೊಟೆಸ್ಟ್ ಆಗುವಾಗ ಬಂದು ಮಾತಾಡ್ತಾರೆ ಸ್ಟೇಜ್ ಅಲ್ಲಿ, ಅದೇ ಪ್ಲೇಸ್ ಅಲ್ಲಿ ಬಂದು ಮಾತಾಡ್ತಾರೆ. ಅದೇ MLA ಸಾಹೇಬರು ಅದೇ ಅವರ 500 ಮೀಟರ್ ಇಲ್ಲಿ ನಾವು ತಾಲೂಕು ಆಫೀಸಲ್ಲಿ ಫಾಸ್ಟಿಂಗ್ ಮಾಡಿದ್ದೇವೆ, ಅವ್ರು ಬಂದಲ್ಲಿ 9 ದಿವಸ ನಾವು ಫಾಸ್ಟಿಂಗ್ ಮಾಡಿದ್ದೇವೆ. ಅವ್ರು ಬಂದು, ಇಲ್ಲಪ್ಪ ನನ್ನ ಜನಗಳಿಗೆ, ನನ್ನ ಊರಿನವರಿಗೆ ಡೌಟ್ ಇದೆ ಈ ಮೂರ್ತಿ ಬಗ್ಗೆ, ಇದು ಮೂರ್ತಿಯ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗ್ಬೇಕಂತ ಮೂರ್ತಿಯನ್ನು ತೆಗೆದು ಹೋಗುವವರೆಗೆ MLA ಸಾಹೇಬರು ಮಾತಾಡಿಲ್ಲ. ಇವತ್ತು ಬಂದು ಹಿಂದುತ್ವ ಅಂತೆ ಅದು ಮಾತಾಡುವ ರೀತಿ ನೋಡಿದ್ರೆ, ಶೈಲಿ ನೋಡಿದ್ರೆ ಸರ್ ಅಸಹ್ಯ ಆಗುತ್ತೆ. ಯಾಕಂದ್ರೆ ನಾವು ಸಂಘ ಪರಿವಾರ ಇರ್ಬೋದು, ನಾವು ಅದರಲ್ಲೇ ಬೆಳೆದವರು, ನಮಗೆ ಯಾವತ್ತು ಸಂಘ ಆ ರೀತಿ ಕಲಿಸಿಕೊಟ್ಟಿಲ್ಲ. ತಪ್ಪು ಇಲ್ಲ, ಅನಧರ್ಮ ಎಲ್ಲ ಆಗುತ್ತೆ ಅಲ್ಲಿ ಮಾತಾಡ್ಬೇಕು. ಅಧರ್ಮದ ವಿರುದ್ಧ, ಅಧರ್ಮದ ಪರವಾಗಿ ಮಾತಾಡೋರು ಇದ್ದಾರೆ. ಓಕೆ ಎಸ್, ಈಗಾಗಲೇ ಕಾಂಗ್ರೆಸ್ ಇಂದ ನಮ್ಮ ಜೊತೆ ಮುನಿಯಾಲ್ ಅವರು ಮಾತಾಡಿದ್ರು, ಮತ್ತು ನಮ್ಮ ತಂಡದಿಂದ ಪ್ರಯತ್ನವನ್ನು ಮಾಡಿರುವಂಥದ್ದು BJP ನಾಯಕ ಇವತ್ತಿನ ಭಾಷಣದಲ್ಲಿದ್ದಂಥದ್ದು, ಮತ್ತು ಪ್ರಮುಖವಾಗಿ ಪ್ರತಿಭಟನೆಯಲ್ಲಿ ಪ್ರಮುಖ ಮುಂದಾಳುತ್ವವನ್ನು ವಹಿಸಿಕೊಂಡಿರುವಂಥದ್ದು ನವೀನ್ ನಾಯಕ್. ಸೊ ಅಲ್ಲಿ ಏನೋ ಬೊಗಳ್ತಾ ಇದ್ರು, ಬಟ್ ಈಗ ನೇರವಾಗಿ ನಾವು ದೂರವಾಣಿ ಸಂಪರ್ಕದಲ್ಲಿ ಅವರನ್ನು ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಬಟ್ ಆ ವ್ಯಕ್ತಿ ನೇರ ಪ್ರಸಾರವನ್ನು ನೋಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಸೊ ತಮ್ಮ ದೂರವಾಣಿ ಕರೆಯನ್ನು ಕಟ್ ಮಾಡ್ತಾ ಇದ್ದಾರೆ. ನೀವು ಅಲ್ಲಿ ಯಾವುದೋ ಪೊಲೀಸ್ ಅಧಿಕಾರಿಗಳಿಗೆ ನಾಯಿ ಅನ್ನುವಂಥದ್ದರ ಬದಲಾಗಿ ಇಲ್ಲಿ ಬಂದು ಏನಾದರೂ ಹೇಳುವಂಥದ್ದಿದ್ರೆ ಅದನ್ನು ಹೇಳಿ ಜನರಿಗೆ, ತಮ್ಮ ಉತ್ತರವನ್ನು ಇಲ್ಲಿ ಕೊಡಿ. ಏನೋ ಹೇಳಿದ್ರಲ್ವ, ರಾಮಲಲ್ಲನನ್ನು ಟೆಂಟಲ್ಲಿಟ್ಟರು ಕಾಂಗ್ರೆಸ್ನವರು, ಪರಶುರಾಮನನ್ನು ಯಾವುದೋ ಶೆಡ್ಡಲ್ಲಿ ಇಟ್ಟಿದ್ದಾರೆ. ಅರೆ ತಾವೇನು ಮಾಡ್ತಾ ಇದ್ದೀರಾ? ತಾವು ಕೂಡ ರಾಮನನ್ನು ಅಲ್ಲಿ ಲೋಕಾರ್ಪಣೆ ಮಾಡಿದ್ರಿ, ಪರಶುರಾಮನನ್ನು ಏನು ಮಾಡಿದ್ರಿ? ಎಲ್ಲ ಬೆಂಗಳೂರಲ್ಲಿರುವಂಥ ಶೆಡ್ಡಲ್ಲಿ ಹಾಕಿದ್ರಲ್ವ, ತಲೆ ಬೇರೆ ಬುಡ ಬೇರೆ ಮಾಡಿ. ತಾವು ಮಾಡ್ತಾ ಇರುವಂಥದ್ದೇನ್ರಿ? ತಮ್ಮ ನಾಯಕ ಮಾತಾಡ್ತಾ ಇಲ್ಲ ಈ ವಿಚಾರವಾಗಿ. ಉತ್ತರಗಳು ಬೇಕೇ ಬೇಕಾಗಿದೆ ಡೆಫಿನೆಟ್ಲಿ ಕಾಂಗ್ರೆಸ್, BJPಗೆ, ಸ್ಪೆಷಲಿ ಕಾರ್ಕಳ BJPಗೆ. ಇದೇ ವಿಚಾರವಾಗಿ ಎಷ್ಟು ಅಂತ ಹೇಳ್ಬೋದು ರೀ?
ಒಬ್ಬ ಜನಸಾಮಾನ್ಯರು ಕೂಡ ರಿಕ್ವೆಸ್ಟ್ ಮಾಡಿಕೊಳ್ಳುವಂಥ ವಿಚಾರ ಅಲ್ಲ ಇದು. ಪ್ರತಿಯೊಬ್ಬ ನಾಯಕನು ಕೂಡ ರೆಸ್ಪಾನ್ಸಿಬಿಲಿಟಿ ಆಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರಿಸಬೇಕು. ಸ್ಪೆಷಲಿ ಈಗಾಗಲೇ ಜಿತೇನ್ ಸರ್, ಈಗಾಗಲೇ ಕಾಂಗ್ರೆಸ್ ಕೂಡ ತಮ್ಮ ರಾಜಕೀಯ ವಿಚಾರವಾಗಿ ಇಲ್ಲಿ ಆಕ್ಟಿವ್ ಆಗಿರುವಂಥದ್ದು ಕೂಡ ಒಂದು ಕಡೆ ಕಾಣ್ತಾ ಇದೆ. ದೂರುದಾರರು ಯಾರು, ಇವರು ಯಾರೋ ಸಹಿ ಹಾಕೋದಕ್ಕೆ ಅಥವಾ ಮಹಜರ್ ಸಂದರ್ಭದಲ್ಲಿ ಸಿಗ್ನೇಚರ್ ಹಾಕೋದಕ್ಕೆ ಹೋಗ್ತಾರೆ, ಮತ್ತು ಪೊಲೀಸರು ಕಾನೂನು ಬ್ರೇಕ್ ಮಾಡಿದ್ದಾರೆ ಅನ್ನುವಂಥ ಆರೋಪಗಳು. ಈ ವಿಚಾರಕ್ಕೆಲ್ಲ ನೋಡೋದಾದ್ರೆ ನೋಡಿ, ಸತ್ಯ ಹೊರಗೆ ಬರಬೇಕಾದ್ರೆ ಅವರು ಕಾಂಗ್ರೆಸ್ನವ್ರು ಮಾಡಿ, ಕಮ್ಯುನಿಸ್ಟ್ನವ್ರು ಮಾಡಿ, ಏನು ಎಲ್ಲರೂ ಸೇರಿ ಪ್ರಯತ್ನ ಮಾಡಿ ಸತ್ಯ ಹೊರಗೆ ಬರಬೇಕಷ್ಟೇ. ಅದರಲ್ಲಿ ಇವ ಹೋದದ್ದು ಯಾಕೆ, ಅವರು ಹೋದದ್ದು ಯಾಕೆ, ಅದರ ಬಗ್ಗೆ ನಮಗೆ ಯಾವ ಅಬ್ಜೆಕ್ಷನ್ ಇಲ್ಲ. ಈಗ ನನಗೂ ಆಸೆ ಇತ್ತು ಅಲ್ಲಿ ಹೋಗಿ ಕೃಷ್ಣ ನಾಯ್ಕರನ್ನ ಸಂದರ್ಶನ ಮಾಡಬೇಕು ಅಂತ. ಯಾಕೆ ಹೇಳ್ತೇನೆ ಹೇಳಿದ್ರೆ, ನನಗೆ ಫಸ್ಟ್ ಅದು ಉದ್ಘಾಟನೆ ಆಯ್ತಲ್ಲ, ಪ್ರತಿಷ್ಠೆ ಆಯ್ತಲ್ಲ, ಆವಾಗ ಒಂದು ಕಾರ್ಕಳದ ಹಿರಿಯ ಹಿಂದಿನ ಸಂಘ ಪರಿವಾರದಲ್ಲಿ ಇದೆಲ್ಲ ಹೋರಾಟ ಮಾಡಿದವರು ಫೋನ್ ಮಾಡಿ ಹೇಳಿದರು, ಕುಂದೇಶ್ವರ್ ಒಂದು ಕೆಲಸ ಆಗಬೇಕಲ್ಲ, ಅದು ಒರಿಜಿನಲ್ ಮೂರ್ತಿ ಅಲ್ಲಂತೆ, ನಕಲಿ ಮೂರ್ತಿ ಬೇರೆ ಇದಂತೆ, ಬೇರೆ ಕಡೆ ಮೂರ್ತಿ ಆಗ್ತಾ ಇದೆ ಅಂತೆ. ನಾವು ಹೋಗಿ ಒಂದು ಸ್ಟೋರಿ ಮಾಡಿ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿ ಬರುವ, ಬೇಕಾದರೆ ಇದು ಫ್ಲೈಟಲ್ಲಿ ಹೋಗಿ ಬರುವ ಅಂತ ಎಲ್ಲ ಹೇಳಿ ನನಗೆ ಶಾಕ್ ಆಯಿತು. ಈ ಥರವೂ ಇದೆಯಾ? ಮತ್ತು ಅದು ದೊಡ್ಡ ವಿಷಯ. ಆಗ ಮೂರ್ತಿ ಎಲ್ಲಿ ಹುಡುಕೋದು, ಎಲ್ಲಿದ್ದಾರೆ, ಎಲ್ಲಿ ಹೋಗೋದು, ಏನು ಕತೆ ಎನ್ನುವಂಥದ್ದು ಅಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡಿ ಅದಕ್ಕೆ ಸಿಕ್ಕಾಪಟ್ಟೆ ಖರ್ಚಾಗ್ತದೆ. ಅಂದರೆ ಪ್ರಾಜೆಕ್ಟ್ ನಮ್ಮ ಇನ್ವೆಸ್ಟಿಗೇಷನ್ ಮಾಡಿ, ಮತ್ತು ನಾವು ಒಬ್ಬರು ಹೋದರೆ ಅದು ಈ ಥರ ಮತ್ತು ಜಾತಿನಿಂದನೇ ಈ ಥರ ಕೇಸ್ಗಳೆಲ್ಲ ಹಾಕೋ ಸಾಧ್ಯತೆ ಇರೋದ್ರಿಂದ, ಮತ್ತು ನನಗೆ ಆ ಸಂದರ್ಭದಲ್ಲಿ ಅಷ್ಟು ಧೈರ್ಯ ಬರಲಿಲ್ಲ, ವಿಶ್ವಾಸ ಈ ಥರ ಆಗಬಹುದು ಎನ್ನುವಂಥದ್ದು. ಕ್ರಮೇಣ ಆ ಒಂದು ಸಂಶಯದ ಹುಳ ತಲೆಯಿತ್ತಲ್ಲ, ತಕ್ಷಣ ಅದರ ಮೇಲೆ ದೂರುಗಳು, ಆರೋಪಗಳು ಬರಲಿಕ್ಕೆ ಶುರು ಆದಾಗ ನನಗೊಂದು ಸ್ಟ್ಯಾಂಡ್ ತಗೊಳ್ಳಿಕ್ಕಾಯಿತು. ಇದರಲ್ಲಿ ಏನೋ ಆಗಿದೆ, ಇದು ಒರಿಜಿನಲ್ ಅಲ್ಲ, ಇದರಲ್ಲಿ ಏನೋ ಸಮಸ್ಯೆ ಇದೆ. ಆ ದೃಷ್ಟಿಯಲ್ಲಿ ನೋಡ್ತಾ ನೋಡ್ತಾ ಹೋದಾಗ ಸಂಶಯಗಳು ಒಂದರ ಮೇಲೊಂದು ಸಂಶಯಗಳು ಹುಟ್ಟಲಿಕ್ಕೆ ಶುರು ಆಯಿತು. ಎಲ್ಲವೂ ಗೂಢನಡೆಗಳು. ಅದನ್ನು ನಾನು ಹೇಳೋದು, ಅದು ಅಸಲಿ ಮೂರ್ತಿಯಾಗಿದ್ದದ್ದು ಹೌದು ಅಂತ ಆಗಿದ್ದರೆ, ಇವತ್ತು ಇವರು ಪ್ರತಿಭಟನೆ ಮಾಡಿದರು, ಸತ್ಯಾಗ್ರಹ ಮಾಡಿದರು, ಅದನ್ನು ತಗೊಂಡು ಹೋಗುವಾಗ ಒಂದು ಬಾರಿ ತೋರಿಸಿದ್ರೆ ಸಾಕಿತ್ತು. ಒಂದು ಬಾರಿ ನಾನು ಮತ್ತೆ ಮಾತಾಡ್ತಿರ್ಲಿಲ್ಲ. ಅದು ಅಸಲಿ ಕಂಚಿನ ಮೂರ್ತಿ ಆಗಿದ್ರೆ ನಾನಲ್ಲ, ಯಾರು ಕೂಡ ಮಾತಾಡ್ತಿರ್ಲಿಲ್ಲ. ನಮಗೆ ಅದೊಂದು ಭರವಸೆಯನ್ನು ಮೂಡಿಸಿದರೆ, ಅದು ಯಾರಾದರೂ ಎಕ್ಸ್ಪರ್ಟ್ಗಳದ್ದು ನೋಡಿ, ಅಥವಾ ಎಲ್ರಿಗೂ ನೋಡಿಯಪ್ಪ ಒಂದು, ಅಥವಾ ನಿಮ್ಮಿಂದ ಕಡೆಯಿಂದ ಯಾರಾದರೂ ಬಂದು ನೋಡಿ, ಅಥವಾ ಈ ರೀತಿಯಾಗಿ ಒಂದು ವಿಡಿಯೋ ಮಾಡಿ, ಅಥವಾ ಅದನ್ನು ತಗೊಂಡು ಹೋಗಿದ್ದಾರೆ ಅಂತ ಒಂದು ದಾಖಲೆ ಕೊಟ್ಟಿದ್ರೆ ಸಾಕಿತ್ತು. ಖಂಡಿತ ನಾವು ಸುನೀಲ್ ಕುಮಾರ್ ವಿರುದ್ಧ ಅಥವಾ ಸಚಿವರ ವಿರುದ್ಧ ಮಾಡೋದಿಲ್ಲ. ಯಾಕೆ ಹೇಳಿದ್ರೆ ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡೋದು ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಆಗ್ತದೆ ಅಂತ ಹೇಳಿ ನಾವು ಬಿಡ್ಬೋದಿತ್ತು. ಆದರೆ ಇದು ಉದ್ದೇಶಪೂರ್ವಕವಾಗಿಯೇ ಎಲ್ಲವನ್ನು ಬಚ್ಚಿಡಲಾಯಿತು. ಅದು ಬಿಚ್ಚಿಡಬೇಕಾಗಿತ್ತು. ಸಂಶಯಗಳು ಬೆಳೀತಾ ಹೋದರು. ಇವರು ಖಾಲಿ ಸಮರ್ಥನೆ ಮಾಡ್ತಾ ಹೋದರು. ಈಗ ಬಹುಪಾಲು ಜನರಿಗೆ ಅಲ್ಲಿ ಆರಂಭದಲ್ಲಿ ಡೌಟ್ ಇತ್ತು, ಮತ್ತು ಅವರಿಗೆ ಒಂದು ಹುಳ ಹೋಯ್ತಲ್ಲ, ಇದರಲ್ಲಿ ಏನೋ ಇದೆ ಅಂತ ಅವರು ಅಬ್ಸರ್ವ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈಗ ಅವರಿಗೂ ಮನವರಿಕೆ ಆಗಲಿಕ್ಕೆ ಶುರುವಾಗಿದೆ, ಏನೋ ಆಗಿದೆ ಇದರಲ್ಲಿ ಅಂತ. ಹಾಗಾಗಿ ನೀವು ಆ ಸಮರ್ಥನೆಯನ್ನು ಮಾಡಿ ಇನ್ನು ಮುಂದೆ, ಅಂದರೆ ಅದು ಬಹಳ ಕಷ್ಟ ಇದೆ ಇನ್ನು ಸಮರ್ಥನೆ ಮಾಡುವಂಥದ್ದು. ನೀವು ಆವತ್ತೇ ಏನು ಅದನ್ನು ತಗೊಂಡು ಹೋಗುವಾಗ ಏನಾದರೂ ಒಂದು ತೋರಿಸಿದ್ರೆ ಖಂಡಿತ ನಿಮ್ಮ ನಂಬ್ತಾಯಿದ್ರು. ಈಗ ಮತ್ತೆ ಅಲ್ಲಿದ್ದೇ ಕಂಚನ್ನು ಇಲ್ಲಿ ಅಲ್ಲಿಂದ ತಗೊಂಡೋಗಿ ಅಲ್ಲಿಗೆ ಕೊಟ್ಟಿದ್ದಾರೆ ಅಂತ ಇವರೆಲ್ಲ ಕಾಗಪ್ಪನ ಕಥೆಗಳನ್ನು ಸೋಷಿಯಲ್ ಮೀಡಿಯಾ ಇದರ ಸ್ಟೇಟ್ಮೆಂಟ್ಗಳಲ್ಲಿ ಕೊಡ್ತಾರೆ. ಅದು ಯಾವುದನ್ನು ನಂಬಲಿಕ್ಕೆ ಆಗುವುದಿಲ್ಲ. ಯಾಕೆ ಹೇಳಿದ್ರೆ ಇದು ಕಣ್ಣೆದುರೇ ಇಷ್ಟೆಲ್ಲ ಮಾಡಿರುವಾಗ ಇನ್ನು ಅಲ್ಲಿಂದ ತಗೊಂಡೋಗಿ ಕರಗಿಸಿದ್ದಾರೆ ಹೇಳಲಿಕ್ಕೆ ಯಾವ ದಾಖಲೆ? ಮತ್ತು ಆಲ್ರೆಡಿ ಅಲ್ಲಿ ಇನ್ನೊಂದು ಕಾಲುಗಳಿರುವಾಗ ಎರಡೆರಡು. ಹಾಗಾಗಿ ಇದು ಸಂಪೂರ್ಣ ಗೊಜಲಾಗಿದೆ, ಸಂಶಯದ ಗೂಡಾಗಿದೆ. ಮತ್ತು ಅಕ್ರಮ ದಾಖಲೆಗಳು, ರೆಕಾರ್ಡ್ಸ್ಗಳು, ಅಕ್ರಮ ಗೋಮಾಳವನ್ನೇ ಅದು ಪರ್ಮಿಷನ್ ಆಗಲಿಲ್ಲ. ಮತ್ತು ಅದಕ್ಕೆ ಪರಿಹಾರವಾಗಿ ಇನ್ನೊಂದೆಡೆ ಗೋಮಾಳವನ್ನು ಸರ್ಕಾರಕ್ಕೆ ಕೊಟ್ಟು ಇದನ್ನು ಸಕ್ರಮಗೊಳಿಸಬೇಕು ಅಂತ ಕಂದಾಯ ಇಲಾಖೆಯಲ್ಲಿ ಇದೆ, ಅದು ಬಳಸಬೇಕು ಅಂತ. ಮತ್ತು ಈಗ ಅದಲ್ಲಿ ಯಾವುದೇ ಕೆಲಸ ಆಗಬಾರ್ದು, ಜಿಲ್ಲಾಡಳಿತ ಸರ್ಕಾರ ಮಾಡಲಿಲ್ಲ ಅಂತ ಇವರು ಪ್ರತಿಭಟನೆ ಮಾಡೋದ್ರಲ್ಲೂ ಅರ್ಥ ಇಲ್ಲ. ಜನರನ್ನು ಏನು ಅಂತ ತಿಳ್ಕೊಳ್ಳೋದು, ಮಂಕು ಬೂದಿ ಎರಚುದ. ನೀವು ಸತ್ಯವಾಗಿದ್ದರೆ ಮಾಡಿಯಪ್ಪ. ಈಗ ಬೇಡದಿದ್ದು ಹಗರಣಗಳು ಅಥವಾ ಗಲಾಟೆ, ಮೂಢ ಹಗರಣ ಇದೆಲ್ಲ ಇದೆ, ಇಲ್ಲ ಅಂತ ಹೇಳೋದಲ್ಲ. ಅದೆಲ್ಲ ಬಗ್ಗೆ ಇದು ಇಲ್ಲದೇ ಇರುವುದನ್ನು ಸೃಷ್ಟಿ, ಹಿಂದುತ್ವದ ಲೇಪವನ್ನು ಕೊಟ್ಟು ಅದನ್ನು ಯಾವಾಗಲೂ ನೀವು ಬದುಕಿ ಇನ್ನು ಎಲ್ಲದಕ್ಕೂ ಅದರಲ್ಲೇ ಜೀವಮಾನ ಇಡೀ ಅದನ್ನೇ ಗುರಾಣಿಯಾಗಿ ಬಳಸೋದು. ನಿಜವಾದ ಹಿಂದುತ್ವ ಕಾರ್ಯಕರ್ತರನ್ನು ರಕ್ಷಣೆ ಮಾಡಬೇಕಾಗಿದೆ, ಅಥವಾ ಸಮಾಜದ ರಕ್ಷಣೆಯನ್ನು ಮಾಡುವಂಥ ನಿಜವಾದ ಒಂದು ಕಾಳಜಿಯನ್ನು ಹೊಂದಿ. ಇದಕ್ಕೋಸ್ಕರ ತುಂಬ ಜನ ನಿಜವಾದ ಕಾರ್ಯಕರ್ತರು ಆರಂಭದಲ್ಲಿ ಹೋರಾಟ ಮಾಡ್ಕೊಂಡು ಬಂದರು. ಈಗ ಅವರಿಗೂ ಡೌಟ್ ಆಗಿದೆ. ಇನ್ನು ಕೆಲವರಿಗೆ ಪಕ್ಷನಿಷ್ಠ ಅಂತ ಇದ್ದರು, ಅವರು ಒಂದು ಏನೋ ಇರ್ಬೋದು
ಅಂತ ಒಂದು ಡೋಲಾಯಮಾನ ಅದರಿಂದ. ಇನ್ನು ಕೆಲವರು ಬಕೆಟ್ಗಳು ಅಂತ ಹೇಳ್ತಾರೆ, ಇನ್ನು ಕೆಲವರು ಅವರ ಏನು ಒಂದು ಏನಾದರೂ ಪೋಸ್ಟ್ ಹಾಕಿದ್ರೆ, ಏನಾದರೂ ಲೇಖನ ಬರೆದ್ರೆ ಅದರ ವಿರುದ್ಧವಾಗಿ ಸ್ಟೇಟ್ಮೆಂಟ್ಗಳನ್ನು ಹಾಕ್ಲಿಕ್ಕೆ ಒಂದು ಗ್ರೂಪ್, ಅವರಲ್ಲೊಂದು ತಂಡ ಇದೆ, ಇದಕ್ಕೆ ಆನ್ಸರ್ ಮಾಡಿ ಅಂತ. ಕೆಲವರು ಏನು ಮಾಡ್ತಾರೆ ಹೇಳಿದರೆ, ಆದರೆ ಆನ್ಸರ್ ಗ್ರೂಪ್ನಲ್ಲಿ ಹಾಕಿದ ಆನ್ಸರನ್ನು ಸ್ಕ್ರೀನ್ಶಾಟ್ ಮಾಡಿಕೊಂಡು ಕಮೆಂಟ್ಗಳನ್ನು ಶೇರ್ ಮಾಡುವಂಥ ಪರಿಸ್ಥಿತಿ ಇದೆ. ದಯವಿಟ್ಟು ಅದು ಜನರಿಗೆ ಅರ್ಥ ಆಗ್ತದೆ. ಮುಂದಿನ ದಿನಗಳಲ್ಲಿ ಏನೋ ತಪ್ಪಾಗಿದೆ, ಜನ ಒಪ್ತಾರೆ. ಏನು ನೀವು ಅದರಲ್ಲಿ ಹಣ ಮಾಡೋ ಉದ್ದೇಶದಿಂದ ತಪ್ಪು ಮಾಡಿದ್ದಲ್ಲ, ರಾಜಕೀಯ ಉದ್ದೇಶ ಇತ್ತು. ರಾಜಕಾರಣಗಳಿಗೆ ಅಧಿಕಾರ, ರಾಜಕಾರಣ ಗೆಲ್ಲಬೇಕು. ಯುದ್ಧ ಅಂತೇಳಿ ಗೆಲ್ಲುವುದು ಅಂತೇಳಿದರೆ, ರಾಜಕೀಯ ಅಂತೇಳಿದರೆ ಯುದ್ಧ. ಕೆಲವೊಮ್ಮೆ ಅದರಲ್ಲಿ ಯಾವುದೇ ನೀತಿ, ಇದಮಿತ್ತಮ್ ಅಂತ ನೀತಿ ಇಲ್ಲ. ಹಾಗಾಗಿ ಇದು ಮಾಡಿದ್ರು ಅದನ್ನು ಒಪ್ಕೊಂಡ್ರೆ ಜನರು, ಗೊತ್ತಾದ ಮೇಲೆ ಒಪ್ಕೊಂಡ್ರೆ, ಗೊತ್ತಾಗದಿದ್ರೆ ಬಿಡಿ. ಜನರಿಗೆ ಈಗ ಒಂದು ಡೌಟ್ ಬಂದ, ನೀವು ಒಪ್ಪಿಕೊಂಡ್ರೆ ನಿಮ್ಮನ್ನು ಕ್ಷಮಿಸುವ ಔದಾರ್ಯ ಜನರಲ್ಲಿ ಇದೆ, ಕಾರ್ಕಳದಲ್ಲಿ ಇರ್ಬೋದು. ಕೆಲವರು ಅದನ್ನು ಒಪ್ಪಲಿಕ್ಕಿಲ್ಲ. ಬಟ್ ಆದರೆ ಒಂದಷ್ಟು ಜನ ಒಪ್ಪಿಕೊಳ್ಳುವ ಸಾಧ್ಯತೆ ಇರೋದ್ರಿಂದ ಸುಮ್ಮನೆ ವೃಥ ಅದನ್ನು ಸಮರ್ಥನೆ ಮಾಡೋದು. ನನಗೆ ಇಷ್ಟವರೆಗೆ ಮೇಲ್ನೋಟಕ್ಕೆ ಕಂಡು ಬಂದಾಗೆ ಅದರಲ್ಲಿ ಅದು ಅಸಲಿ ಯಾವುದು, ಅಲ್ಲಿದು ಹಿಂದೆ ಪ್ರತಿಷ್ಠೆ ಮಾಡಿದ ಅಸಲಿ ಎನ್ನುವುದಕ್ಕೆ ನನಗೆ ಯಾವುದ ಬಲವಾದ ಕಾರಣಗಳನ್ನು ಒದಗಿಸುವಲ್ಲಿ ಅಲ್ಲಿಯ ಆಗಿನ ಸರ್ಕಾರ ಅಥವಾ ಈಗಿನ ಅಲ್ಲಿ BJP ಶಾಸಕರು, ಅಲ್ಲಿಯ BJPಯವರು ಒಂದು ಕೆಲವೇ ಸೀಮಿತವಾದವರು ಅದನ್ನು ಎಸ್ಟಾಬ್ಲಿಷ್ ಮಾಡುವಲ್ಲಿ ನಮಗೆ ನಂಬಿಕೆ ಬರುವಲ್ಲಿ ಯಶಸ್ವಿಯಾಗಿಲ್ಲ, ಬೇರೆಯವರಿಗೆ ಆಗಲಿಲ್ಲ. ಎಲ್ಲವೂ ಕೂಡ ಸಂಶಯಾಸ್ಪದವಾಗಿದೆ. ಹಾಗಾಗಿ ಅದು ನಕಲಿ ಅನ್ನೋದು ಮತ್ತಷ್ಟು ಬಲವಾಗ್ತಾ ಹೋಗ್ತಾ ಇದೆ. ಹಾಗಾಗಿ ಇದನ್ನು ತನಿಖೆಯನ್ನು ಪೊಲೀಸರಿಗೆ ಈಗಾಗಲೇ ಮಾಡಿದ್ದಾರೆ. ಅದು ಏನು CID ತನಿಖೆ ಅಲ್ಲ, CIDಗೆ ಬೇರೆ ತನಿಖೆ ಇದೆ. ಇದು ಏನು ಹೇಳಿದ್ರೆ, ಇವರು ಕಳವಾಗಿದೆ ಅನ್ನೋ ವಿಷಯ ಕುರಿತಾದಂಥ FIR ಆದದ್ದು, ಅದನ್ನು ಈಗ ವೇಗ ಪಡ್ಕೊಂಡಿದೆ ರಾಜಕೀಯ ಕಾರಣಗಳಿಗಾಗಿ. ಏನೇ ಕಾರಣ ಇದ್ದರೂ ಕೂಡ ಸತ್ಯ ವಿಷಯ ಬರಲಿಕ್ಕೆ ಯಾವುದೇ 1000 ಕಾರಣ ಇರ್ಬೋದು, ನಮಗೆ ಆ ವಿಷಯ ಸತ್ಯ ಬರಬೇಕು. ಮತ್ತು ಇವರು ವಶಪಡಿಸಿಕೊಂಡದ್ದು ಅಲ್ಲಿಯ ಶಿಲ್ಪಿಯ ಮನೆಯ ಸೊತ್ತು. ಅಲ್ಲಿ ಡಿಸ್ಲೊಕೇಶನ್ ಮಾಡಿ ಎಲ್ಲಿ ಹಾಕಿದ್ದಾರೆ, ಬಿಲ್ಲು ಬಾಣ ಎಲ್ಲಿದೆ, ಕೊಡಲಿ ಎಲ್ಲಿದೆ, ಆ ದೇಹದ ಭಾಗ, ಭುಜದ ಭಾಗ ಫೈಬರ್ನಂತೆ ಕಾಣುವಂಥದ್ದು ಎಲ್ಲಿದೆ ಇನ್ನೂದು ಸ್ಪಷ್ಟ ಆಗಲಿಲ್ಲ. ಅದು ಸ್ಪಷ್ಟ ಆಗಬೇಕು. ಕೊಡಲಿ ಎಲ್ಲಿತ್ತು, ಬಿಲ್ಲು ಬಾಣ ಯಾರ ಕಚೇರಿಯಲ್ಲಿತ್ತು, ಎಲ್ಲಿ ಹೋಗಿ ಡಿಸ್ಲೊಕೇಶನ್ ಇದನ್ನು ಬೇರ್ಪಡಿಸಿದ್ದಾರೆ, ಅದರ ಯಾವ ವಿಡಿಯೋಗಳಿಲ್ಲ. ಅದಕ್ಕೆ ಪರ್ಮಿಷನ್ ಅಧಿಕೃತವಾಗಿ ಕೊಟ್ಟವರು ಯಾರು, ಯಾವುದಿಲ್ಲ. ಮತ್ತು ಅಷ್ಟು ಪ್ರತಿಷ್ಠೆ ಅದು ಪೂಜೆ ವಾಸ್ತು ಎಲ್ಲ ಮಾಡಿದಾಗ ತೆಗೆಯುವಾಗ ಏನು ಪೂಜೆಗಳನ್ನು ಮಾಡಿದ್ದಾರೆ, ಪರಿಚಿತಗಳನ್ನು ಯಾವುದೂ ಸ್ಪಷ್ಟವಾಗಿ ಜನರಿಗೆ ಅದನ್ನು ಮಾಹಿತಿಯನ್ನು ಕೊಡಲಿಲ್ಲ. ನೀವು ಈಗಲೂ ಕೂಡ ಸ್ಪಷ್ಟವಾದ ಮಾಹಿತಿಯನ್ನು ಕೊಟ್ಟರೆ, ಅದಕ್ಕೆ ಪೂರಕವಾಗಿ ನಾವು ನಂಬುವಂಥ ದಾಖಲೆಯನ್ನು ಕೊಟ್ಟರೆ ಒಪ್ತೇವೆ. ಇನ್ನು ನಾವು ಒಪ್ಪುವುದಿಲ್ಲ ಅಂತೇಳ. ಬಟ್ ಎಲ್ಲವೂ ಸಸ್ಪಿಷಿಯಸ್, ಎಲ್ಲವೂ ಡೌಟು, ಎಲ್ಲವೂ ಸಂಶಯ. ಹಾಗಾಗಿ ದಯವಿಟ್ಟು ಇದನ್ನು ಮುಂದುವರಿಸ್ಕೊಂಡು ಹೋಗಬೇಡಿ. ತನಿಖೆ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಮಾಡಿಕೊಡಿ. CID ತನಿಖೆಯೋ, ಕಂದಾಯ ಇಲಾಖೆಯೋ, ಜಿಲ್ಲಾಧಿಕಾರಿಗಳ ತನಿಖೆಯೋ ಮಾಡಿ. ಅದಾದಮೇಲೆ ನಾವು ಅದರ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದೇವೆ. ಓಕೆ ವಿವೇಕರೇ, ಕೊನೆಯದಾಗಿ ಒಂದು ಡೌಟ್ ಕೇಳೋದಾದ್ರೆ, ಈಗ ಪೊಲೀಸ್ ಅವರಿಗಾಗಲೇ ಮಹಜರ್ ಮಾಡಿ ಅಲ್ಲಿಂದ ಸಿಕ್ಕಿರುವಂಥ ಏನು ಪಾದನೋ ಅಥವಾ ದೇಹದ ಭಾಗವನ್ನು ತಂದಿದ್ದಾರೆ. ಹೇಗೂ ದೂರುದಾರರು ತಾವುಗಳು, ಸಮಾನ ಮನಸ್ಕ ಹೋರಾಟ ಸಮಿತಿ, ಈಗಲಾದರೂ ಪೊಲೀಸರು ತಮ್ಮನ್ನು ಸಂಪರ್ಕಿಸಿದ್ದಾರಾ? ಈ ರೀತಿಯಾಗಿ ವಶಪಡಿಸಿಕೊಂಡಿದ್ದೇವೆ ತಾವು ದೂರು ನೀಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ? ಇಲ್ಲ ಸರ್, ಯಾವುದೇ ಸಂಪರ್ಕ ಆಗಿಲ್ಲ. ಒಂದು ಪಾಯಿಂಟ್. ಮತ್ತೆ ಒಂದು ಬಂದು ನನಗೊಂದು ಸ್ಪಷ್ಟನೆ ಕೊಡಬೇಕಿತ್ತು. ಡೇ 1 ನಲ್ಲಿ ನಾವು ಫಾಸ್ಟಿಂಗ್ ಕೂತ್ಕೊಂಡಾಗ ನಾವು ಯಾವುದೇ ಸುನೀಲ್ ಕುಮಾರ್ ಇರ್ಬೋದು, ಯಾವುದೇ BJP ಇರ್ಬೋದು, ನಾವು ಯಾರ ಬಗ್ಗೆನೂ ನಾವು ಕಮೆಂಟ್ ಮಾಡಿಲ್ಲ. ನಾವು ಹೇಳಿರೋದು ಮೂರ್ತಿಯ ಪ್ಯೂರಿಟಿ ಚೆಕ್ ಆಗ್ಬೇಕಂತ, ನೈಜತೆಯ ಬಗ್ಗೆ ಪರಿಶೀಲನೆ ಆಗ್ಬೇಕಂತ ಬಿಟ್ರೆ ನಾವು ಯಾವುದೇ ಬಗ್ಗೆ ಯಾರ ಬಗ್ಗೆನೂ ಮಾತಾಡಿಲ್ಲ. ಡೇ 1 ನಲ್ಲಿ, ಡೇ 1 ಇಂದ ಉಪವಾಸ ಸತ್ಯಾಗ್ರಹವರೆಗೆ ನಾವು ಯಾರ ಬಗ್ಗೆನೂ ಮಾತಾಡಿಲ್ಲ. ಇನ್ನೊಂದು, ಕಾರ್ಕಳದ ಜನರು, ಒಬ್ಬ ಪಾಪದವನಿಗೊಂದು ನ್ಯಾಯ, ದೊಡ್ಡವನಿಗೊಂದು ನ್ಯಾಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ನಮ್ಮ ಹೋರಾಟ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗುವವರೆಗೆ ಹೋರಾಟ ಇದು ಬಂದು ಅವನು ಸುನೀಲ್ ಕುಮಾರ್ ಅವರು ತಪ್ಪು ಮಾಡಿದ್ದಾರೆ, ಅವರ ರಾಜಕೀಯ ತೆವಲಿಗಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳೋದು ಬಿಟ್ಟು ಕೊಡುವಂತದ್ದು ಕಾರ್ಯ. ಯಾಕಂದ್ರೆ ಪಾಪದವ ಇದ್ರೆ ಬಿಟ್ಕೊಡಕ್ಕೆ ಯಾರಾದ್ರೂ ರೆಡಿ ಇದ್ರ, ಯಾರಾದ್ರೂ ಸಪೋರ್ಟ್ ಮಾಡಕ್ ಬರಕ್ ರೆಡಿ ಇದ್ರ? ಯಾರು ಇಲ್ಲಲ್ವಾ. ಇವರು ಮಾಡಿರೋದು ಹಿಂದೂ ಧರ್ಮಕ್ಕೆ ದ್ರೋಹ. ಅದರಿಂದಾಗಿ ಇದರಲ್ಲಿ ಬಿಟ್ಟು ಕೊಡುವಂತದ್ದು ಇಲ್ವೇ ಇಲ್ಲ. ಕಾರ್ಕಳದ ಜನತೆ ಅಷ್ಟು ಮನಸ್ಸು ಅಷ್ಟು ವಿಶಾಲವಂತ ಆದದ್ದಂತೂ ಅಲ್ವೇ ಅಲ್ಲ. ನಾವು ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗುವವರೆಗೆ ಬಿಡುವವರಂತೂ ನಾವಲ್ಲ. ಇನ್ನೊಂದು ಬಂದು ಸರ್, ನಾನು ಒಂದು ಇಲ್ಲಿ ಸ್ಪಷ್ಟನೆ ಕೊಡಕ್ಕೆ ರೆಡಿ ಇದ್ದೇನೆ. ಒಂದು ಹೇಳ್ತಿದ್ದೇನೆ, ಫೈನಲ್ ಪಾಯಿಂಟ್. ನಾವು ಏನ್ ಮಾತಾಡ್ತಿದ್ದೇವೆ ಸರ್, ಏನು ಪುರಾವೆಯನ್ನು ಇಟ್ಕೊಂಡು ಮಾತಾಡ್ತಿದ್ದೇವೆ, ಇಲ್ದಿದ್ರೆ ವಿಡಿಯೋ ರೆಕಾರ್ಡಿಂಗ್ ಇಟ್ಕೊಂಡು ಮಾತಾಡ್ತಿದ್ದೇವೆ. ಯಾವುದೇ BJP ಅವರು ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಏನೋ ಕಲ್ದು ಬಿಟ್ಟು ಯಾರೋ ನನ್ನನ್ನು ಕಾಂಗ್ರೆಸ್ ಬಿ ಟೀಮ್ ಅಂತ ಹೇಳೋದು, ನಮ್ಮ ತಂಡದವರನ್ನೆಲ್ಲ ಕಾಂಗ್ರೆಸ್ ಬಿ ಟೀಮ್, ನೀವು ಹಿಂದೂ ವಿರೋಧಿಗಳಂತ ಹೇಳೋದೆಲ್ಲ ಬಿಟ್ಟು ಅವರಿಗೆ ನಾನು ಓಪನ್ ಚಾಲೆಂಜ್ ಕೊಡ್ತಿದ್ದೇನೆ ಸರ್. ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ, ನಾವು ಮಾತಾಡಲ್ಲ, ನಮ್ ಡಾಕ್ಯುಮೆಂಟ್ ಮಾಡುತ್ತೆ. ನೀವು ಇದುವರೆಗೆ ಎಲ್ಲೆಲ್ಲ ಪ್ರೆಸ್ ರಿಲೀಸ್ ಕೊಟ್ಟಿದ್ದೀರಾ, ಒಂದೇ ಒಂದು ಡಾಕ್ಯುಮೆಂಟ್ ರಿಲೀಸ್ ಮಾಡಿದ್ದೀರಾ?
ಸುಳ್ಳು ಡಾಕ್ಯುಮೆಂಟ್ ಬೇಕಾದಷ್ಟು ರಿಲೀಸ್ ಮಾಡಿದ್ದಾರೆ. ಒಂದೇ ಒಂದು ಡಾಕ್ಯುಮೆಂಟ್ ಸರ್, ಇದುವರೆಗೆ ಎಲ್ಲೆಲ್ಲ ಅವ್ರು ಪ್ರೆಸ್ ರಿಲೀಸ್ ಕೊಟ್ಟಿದ್ದಾರೆ, ಖಾಲಿ ಬಾಯಲ್ಲಿ ಬಡಬಡ್ ಬಿಟ್ರೆ ಅವರು ಯಾವುದೇ ಒಂದು ಡಾಕ್ಯುಮೆಂಟ್ ರಿಲೀಸ್ ಮಾಡಿಲ್ಲ. ಅವ್ರದ್ದು ಡಾಕ್ಯುಮೆಂಟ್ ಎಲ್ಲ ಮಾಡಿರೋದೇ ಗೋಮಾಳ ಜಾಗದಲ್ಲಿ ಸರ್ಕಾರ ಅವರದ್ದೇ ಬಿಜೆಪಿ ಸರ್ಕಾರನೇ ವಿರೋಧ ಮಾಡಿರೋದು ಅಂತ ಗೋಮಾಳ ಜಾಗದಲ್ಲಿ ಇವರು ಪರಶುರಾಮ ಥೀಮ್ ಪಾರ್ಕ್ ಮಾಡಿದ್ದಾರೆ. ಈಗ ಅದನ್ನ ಜಸ್ಟಿಫೈ ಮಾಡಕ್ಕೆ ಮಾತಾಡ್ತಿದ್ದಾರೆ. ನಾನು ಹೇಳೋದು ಪುರಾವೆ ಒಟ್ಟಿಗೆ ಮಾತಾಡುವ, ಚರ್ಚೆ ಮಾಡುವ, ಚರ್ಚೆ ಜನಗಳಿಗೆ ಸತ್ಯ ತಿಳಿಸುವಂತ ಚರ್ಚೆ ಆಗ್ಲಿ, ಡಾಕ್ಯುಮೆಂಟ್ಸ್ ಒಟ್ಟಿಗೆ ಚರ್ಚೆ ಆಗ್ಲಿ, ಯಾರಿಗೋ ನಾಯಿ ಯಾರಿಗೋ ಮಂಗ ಅಂತ ಹೇಳುವ ಚರ್ಚೆ ಬೇಡ, ಯಾವುದೋ ಒಬ್ಬನಿಗೆ ನೀನು ಬಂಟ ನೀನು ಬಿಲ್ಲವ ಅಂತ ಹೇಳುವ ಚರ್ಚೆ ಬೇಡ. ನಾವು ಹಿಂದೂಗಳು, ಪರಶುರಾಮ ಎಲ್ಲ ಹಿಂದೂಗಳ ದೇವರು. ನಾವು ಚರ್ಚೆ ಹಿಂದುತ್ವ ಉಳಿಸಕ್ಕೆ ಮಾಡುವ, ಹಿಂದುತ್ವಕ್ಕೆ ಯಾರು ಧಕ್ಕೆ ಮಾಡಿದ್ರೆ ಅವರ ವಿರೋಧ ಶಿಕ್ಷೆ ಆಗುವಂತ ಕ್ರಮಕ್ಕಾಗಿ ಚರ್ಚೆ ಮಾಡುವ ಅಂತ ಹೇಳಿ ನನ್ನ ಮಾತನ್ನು ಇಲ್ಲಿ ವಿರಾಮಗೊಳಿಸ್ತೇನೆ. ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಆ್ಯಂಡ್ ಜಿತೇನ್ ಸರ್, ನಮ್ಮ ಜೊತೆ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಧನ್ಯವಾದಗಳು. ಸೊ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ಸೊ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿಗಾದರೂ ಒಂದು ತಾರ್ಕಿಕ ಅಂತ್ಯ ಸಿಗಬಹುದು ಅಂತ ಅಂದುಕೊಂಡಿದ್ವಿ ಬೆಳಗ್ಗಿನಿಂದ. ಯಾಕಂತ ಹೇಳಿದ್ರೆ ಒಂದು ಕಡೆ ಪ್ರತಿಭಟನೆ, ಇನ್ನೊಂದು ಕಡೆ ಪತ್ರಿಕಾಗೋಷ್ಠಿ. ಯಾಕಂತ ಹೇಳಿದ್ರೆ ನಿನ್ನೆ ದಿವಸ ಅದೇ ಮೇಜರ್ ವಿಚಾರ ಆಗಿತ್ತು ರಾಜ್ಯದಾದ್ಯಂತ. ಬಟ್ ಇವತ್ತಿಗೂ ಕೂಡ ನೋಡೋದಾದ್ರೆ ಕೇವಲ ರಾಜಕೀಯ ಕೆಸರೆರಚಾಟಗಳನ್ನು ಬಿಟ್ಟರೆ ಈ ಒಂದು ಪ್ರಕರಣಕ್ಕೆ ತಾರ್ಕಿಕವಾಗಿ ಅಂತ್ಯವನ್ನು ನೀಡುವಲ್ಲಿ ಎರಡು ಪಕ್ಷದ ನಾಯಕರುಗಳು ಕೂಡ ಪ್ರಮುಖವಾಗಿ ಕಾಣಿಸಿಕೊಳ್ತಾ ಇಲ್ಲ. ಬಟ್ ನಮ್ಮ ರಿಕ್ವೆಸ್ಟ್ಗಳು ಇಷ್ಟೇ, ಪ್ರಮುಖವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಾದರೂ ರಾಜಕೀಯವನ್ನು ಬದಿಗೆ ಸರಿಸಿ, ಇನ್ನಾದರೂ ಒಬ್ಬ ವ್ಯಕ್ತಿಯನ್ನು ನಿಂದನೆ ಮಾಡೋದನ್ನು ಬಿಟ್ಟು ನಾವು ಕೂಡ ಯಾರ ಒಬ್ಬ ವ್ಯಕ್ತಿಯ ವಿರುದ್ಧವಾಗಿರೋ ಅಥವಾ ಇನ್ಯಾವುದೋ ಪಕ್ಷದ ಬಕೆಟ್ಗಳಾಗಿ ನಾವಿಲ್ಲಿ ಕೆಲಸವನ್ನು ಮಾಡ್ತಾ ಇಲ್ಲ. ತುಳುನಾಡಿನ ಅಸ್ಮಿತೆಯ ಪ್ರಶ್ನೆಯಾಗಿರುವಂತಹ ಪರಶುರಾಮನ ಅಳಿವು ಮತ್ತು ಉಳಿವಿನ ವಿಚಾರವಾಗಿ ಈ ಒಂದು ಧ್ವನಿ. ಸೊ ಇವತ್ತಿನ ಜನಧ್ವನಿ ಆಗಿರ್ಬೋದು ಅಥವಾ ಪ್ರತಿ ಜನಧ್ವನಿ ಪರಶುರಾಮನ ಅಸ್ಮಿತೆಯ ಪ್ರಶ್ನೆಯಾಗಿ ಮಾತ್ರ. ಸೊ ಯಾರ ಪರವಾಗಿಯೂ ಅಲ್ಲ, ಯಾರ ವಿರೋಧವಾಗಿಯೂ ಅಲ್ಲ. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.